ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರಿಕೊಂಡು ಈ ದಿವಸ ನಾವು ಮಾತಾಡ್ತಾ ಇದ್ದೇವೆ ಶಾಂತಿಯ ಕಿರಣ ಕ್ರಿಸ್ತನಿಗೆ ನಮನ. ವೀಕ್ಷಕರೇ, ಜಗದೆಲ್ಲೆಡೆಯೂ ಇವತ್ತು ಕ್ರಿಸ್ಮಸ್ನ ಸಂಭ್ರಮ, ಕ್ರಿಸ್ತ ಜಯಂತಿ ಅಂತಲೇ ಈ ಒಂದು ಕ್ರಿಸ್ಮಸ್ಗೆ ಇರುವಂಥ ಒಂದು ಜನಪ್ರಿಯತೆ ಮತ್ತು ಅದು ಜಗತ್ತಿನೆಲ್ಲೆಡೆಯೂ ವ್ಯಾಪಿಸಿರುವಂಥ ಒಂದು ಸೆಲೆಬ್ರೇಷನ್. ಸೊ ಈ ಸಂದರ್ಭದಲ್ಲಿ ನಾವು ಕ್ರಿಸ್ತನಿಗೆ ನಮನ ಕೋರುತ್ತಾ ಅಥವಾ ನಮನವನ್ನು ಸಲ್ಲಿಸುತ್ತಾ ಈ ಒಂದು ಸಂವಾದವನ್ನು ಆರಂಭಿಸಿದ್ದೇವೆ. ಈ ಸಂವಾದದಲ್ಲಿ ನಮ್ಮ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ ಮಂಗಳೂರಿನ ಥಿಯಾಲಾಜಿಕಲ್ ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಡಾಕ್ಟರ್ ಎಚ್.ಎಂ. ವಾಟ್ಸನ್ ಅವರು. ನಾನು ಈ ಒಂದು ಸಮಾರಂಭದಲ್ಲಿ ವಾಟ್ಸನ್ ಅವರಿಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಸರ್. ಎಸ್. ಡಾಕ್ಟರ್ ಎಚ್.ಎಂ. ವಾಟ್ಸನ್ ಅವರು, ವಂದನೀಯ ಡಾಕ್ಟರ್ ಎಚ್.ಎಂ. ವಾಟ್ಸನ್ ಅವರು ಮಂಗಳೂರಿನ ಥಿಯಾಲಾಜಿಕಲ್ ಕಾಲೇಜಿನ ಪ್ರಾಂಶುಪಾಲರು. ಮೂಲತಃ ಮೂಡಬಿದಿರೆಯವರಾಗಿರುವಂಥ ವಾಟ್ಸನ್ ಅವರು CSI ಧರ್ಮಸಭೆಗೆ ಸೇರಿದವರು. ಜರ್ಮನಿಯಲ್ಲಿ ಉನ್ನತ ಧರ್ಮಶಾಸ್ತ್ರದ ಮೇಲೆ ಅಧ್ಯಯನ ಮಾಡಿ ಅಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದವರು. ಮಂಗಳೂರಿನ ಬಲ್ಮಠದಲ್ಲಿರುವಂಥ ಕರ್ನಾಟಕ ಥಿಯಾಲಾಜಿಕಲ್ ಕಾಲೇಜ್ ಸುಮಾರು 175 ವರ್ಷಗಳ ಹಳೆಯ ಅಥವಾ 175 ವರ್ಷಗಳ ಪರಂಪರೆ ಇರುವಂಥ ಒಂದು ಧರ್ಮಶಾಸ್ತ್ರವನ್ನು ಅಧ್ಯಯನ ಮಾಡುವಂಥ ಸಂಸ್ಥೆ ಅಥವಾ ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಟ್. ಸೊ ಆ ಒಂದು ಇನ್ಸ್ಟಿಟ್ಯೂಟನ್ನು ಅಥವಾ ಆ ಒಂದು ಸಂಸ್ಥೆಯನ್ನು ಆರಂಭಿಸಿದವರು ಬಾಸೆಲ್ ಮಿಷನರಿ ಆಗಿರುವಂಥ ಅಥವಾ ಅಂದರೆ ಆ ಕಾಲದಲ್ಲಿ ಭಾರತಕ್ಕೆ ಧರ್ಮಶಾಸ್ತ್ರದ ಬೋಧನೆ ಮಾಡಲಿಕ್ಕೆ ಬಂದಂಥ ರೆವರೆಂಡ್ ಅರ್ಮನ್ ಮೋಗ್ಲಿಂಗ್ ಅವರು. ಮೋಗ್ಲಿಂಗ್ ಅವ್ರದ್ದು ಇನ್ನೊಂದು ಪ್ರಮುಖ ಅಥವಾ ಕನ್ನಡ ನಾಡು ಯಾವತ್ತಿಗೆ ನೆನಪು ಇಟ್ಟುಕೊಳ್ಳುವಂಥ ವಿಚಾರ ಏನಂತ ಹೇಳಿದ್ರೆ, ಕನ್ನಡದ ಮೊದಲ ಪತ್ರಿಕೆ ಆರಂಭವಾದದ್ದೇ ಮೋಗ್ಲಿಂಗ್ ಅವರ ಸಾರಥ್ಯದಲ್ಲಿ ಮತ್ತು ನೇತೃತ್ವದಲ್ಲಿ. ಅದು ಮಂಗಳೂರ ಸಮಾಚಾರ. ಸೊ ಆ ಮಂಗಳೂರ ಸಮಾಚಾರ ಪತ್ರಿಕೆಯನ್ನು ಹುಟ್ಟುಹಾಕಿದ ಮೋಗ್ಲಿಂಗ್ ಅವರೇ ಕರ್ನಾಟಕ ಥಿಯಾಲಾಜಿಕಲ್ ಕಾಲೇಜು ಅನ್ನುವಂಥ ಸಂಸ್ಥೆಯನ್ನು ಕೂಡ ಹುಟ್ಟುಹಾಕಿದವರು. ಆ ಸಂಸ್ಥೆಯ ಮೊದಲ ಪ್ರಾಂಶುಪಾಲರಾಗಿದ್ದವರು ಮೋಗ್ಲಿಂಗ್ ಅವರು. ಇವತ್ತು ಆ ಸಂಸ್ಥೆಯ ಪ್ರಾಂಶುಪಾಲರಾಗಿರುವವರು ಡಾಕ್ಟರ್ ಎಚ್.ಎಂ. ವಾಟ್ಸನ್ ಅವರು. ವಾಟ್ಸನ್ ಅವರು ಧರ್ಮಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಮತ್ತು ಒಟ್ಟು ಒಂದು ಕ್ರಿಸ್ತನ ಅಥವಾ ಕ್ರೈಸ್ತ ಪರಂಪರೆಯ ಬಗ್ಗೆ ಮತ್ತು ಕ್ರೈಸ್ತ ಧರ್ಮಶಾಸ್ತ್ರದ ಬಗ್ಗೆ ಇವತ್ತು ಮಾತನಾಡಲಿಕ್ಕಿದ್ದಾರೆ. ಜೊತೆಗೇನೆ ಕ್ರೈಸ್ತ ಪರಂಪರೆ ಮತ್ತು ಭಾರತದಲ್ಲಿ ಕ್ರೈಸ್ತ ಪರಂಪರೆ ಮತ್ತು ಭಾರತದಲ್ಲಿ ಅಥವಾ ಕನ್ನಡ ನಾಡಿನಲ್ಲಿ ಅಥವಾ ದಕ್ಷಿಣ ಕನ್ನಡದಲ್ಲಿ ಕ್ರೈಸ್ತರ ಕೊಡುಗೆಗಳ ಬಗ್ಗೆ ಕೂಡ ಇವತ್ತು ಅವರು ಮಾತನಾಡ್ತಾರೆ. ಇವೆಲ್ಲವನ್ನು ನಾವು ಕ್ರಿಸ್ತ ಜಯಂತಿಯ ಸಂದರ್ಭದಲ್ಲೇ ನೆನಪಿಸಿಕೊಳ್ಳುವುದು, ಸ್ಮರಿಸಿಕೊಳ್ಳುವುದೆಲ್ಲವೂ ನಮ್ಮ ಆದ್ಯ ಕರ್ತವ್ಯ ಕೂಡ ಹೌದು. ಸೊ ನಾನು ಈ ಸಂದರ್ಭದಲ್ಲಿ ವಾಟ್ಸನ್ ಅವರನ್ನು ಮಾತುಕತೆಗೆ ಸೆಳೆಯುವ ಸಂದರ್ಭದಲ್ಲಿ ನಾನು ಮೊದಲಾಗಿ ವಾಟ್ಸನ್ ಫಾದರ್ ಅವರೇ, ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಇಡೀ ಜಗತ್ತನ್ನು ಕ್ರಿಸ್ತ ಜೀಸಸ್ ಪ್ರಭಾವಿಸಿದ ಬಗೆ ಅದು ಹೇಗೆ ಅಂತ. ಇವತ್ತು ಅಥವಾ ಕಾಲಾಂತರದಿಂದ ಇಡೀ ಜಗತ್ತಿಗೆ ಒಬ್ಬ ದೇವ ಪುರುಷ, ನಾವು ಹೇಳ್ತೇವೆ ಭಾರತೀಯ ಪರಂಪರೆಯಲ್ಲಿ ಅವತಾರ ಪುರುಷ ಅಂತ ಹೇಳುವಂಥದ್ದು. ನೀವು ನಿಮ್ಮ ಧರ್ಮ ಅಥವಾ ಧರ್ಮಶಾಸ್ತ್ರೀಯ ಹಿನ್ನೆಲೆಯಲ್ಲಿ ದೇವರ ಮಗ ಅಂತ ಹೇಳ್ತೀರಿ. ಅವರು ಇಡೀ ಜಗತ್ತನ್ನು ಪ್ರಭಾವಿಸಿದ, ಇವತ್ತಿಗೆ ನೋಡಿದರೆ ಜಗತ್ತಿನ ಅತ್ಯಂತ ವಿಸ್ತಾರವಾದ ಮತ್ತೊಂದು ವ್ಯಾಪಕವಾದ ದೊಡ್ಡ ಧರ್ಮ ಯಾವುದಂತ ಕೇಳಿದರೆ ಅದು ಕ್ರೈಸ್ತ ಧರ್ಮ. ಸೊ ಇಡೀ ಜಗತ್ತನ್ನು ಜೀಸಸ್ ಅವರು ಪ್ರಭಾವಿಸಿದ್ದು ಹೇಗೆ ಅಂತ. ನಾನು ನಿಮ್ಮ ಮಾತಿನ ಎಳೆಯನ್ನು ತೆಗೆದುಕೊಂಡೇ ಪ್ರಾರಂಭಿಸ್ತೇನೆ. ನೀವು ಹೇಳಿದಿ ಯೇಸು ಒಬ್ಬ ಅವತಾರ ಪುರುಷ. ಕ್ರಿಸ್ಮಸ್ ಹಬ್ಬ ಆತನ ಅವತಾರಕ್ಕೆ ಸಂಬಂಧಿಸಿದ ಒಂದು ಆಚರಣೆ. ಎಸ್, ನಾವು ಕ್ರಿಸ್ಮಸ್ ಹಬ್ಬವನ್ನು ಯೇಸುವಿನ ಜನನದ ಹಬ್ಬ ಎಂಬುದಾಗಿ ನಾವು ಆಚರಿಸುವಂತಹದ್ದು. ಯೇಸುವಿನ ಜನನ ಅಂತ ಹೇಳಿದರೆ ಅದರ ಅರ್ಥವೇ ಆತನ ನರಾವತಾರ. ಆತ ಮಾನವನ ರೂಪದಲ್ಲಿ ಭೂಮಿಗೆ ಆತನು ಮಾನವನಾಗಿ ಈ ಲೋಕಕ್ಕೆ ಜನಿಸಿ ಬಂದ. ಯೇಸುವಿನ ಪ್ರಭಾವ ಯಾಕೆ ಜಗತ್ತಿನಲ್ಲಿ ಅಂತ ಹೇಳಿದರೆ, ಯೇಸುವಿನ ಜನನ, ಆತನ ಜೀವನ ಮತ್ತು ಬೋಧನೆ ಅದು ಸಾಮಾನ್ಯ ಮನುಷ್ಯರ ಕಲ್ಪನೆಗೆ ಭಿನ್ನವಾಗಿ ಬಂದಂತಹ ಒಂದು ಬೋಧನೆ. ನಾನು ಒಂದು ವಾಕ್ಯವನ್ನು ಬೈಬಲಿಂದ ಉಲ್ಲೇಖಿಸ್ತೇನೆ. ಅದನ್ನು ಬೈಬಲ್ನಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಲೂಕನ ಸುವಾರ್ತೆ ಅಂತ ಹೇಳಿ, ಯೇಸುವಿನ ಸುವಾರ್ತೆಗಳು, ಹೌದು, ಅದರಲ್ಲಿ ಯೇಸುವಿನ ತಾಯಿ ಮರಿಯಳು ಈಗಾಗಲೇ ಗರ್ಭವತಿಯಾಗಿದ್ದಾಳೆ. ಆ ಸಮಯದಲ್ಲಿ ಆಕೆ ಒಂದು ಸ್ತೋತ್ರಾರ್ಪಣೆ ಮಾಡ್ತಾರೆ. ಅದರಲ್ಲಿ ಹೇಳಿದಂತಹ ಒಂದು ಮಾತು,
ಅದು ಯೇಸುವಿನ ಇಡೀ ಸೇವೆಗೆ ಹ್ಮ್ ಕೈಗನ್ನಡಿ ಇದ್ದ ಹಾಗೆ. ಯಾಕೆ ನಿಮ್ಮ ಪ್ರಶ್ನೆಗೆ ಆ ಉತ್ತರವನ್ನು ನಾವು ಅಲ್ಲೇ ಕಂಡುಕೊಳ್ತೇವೆ. ಹ್ಮ್ 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 ಏನಂದ್ರೆ ಯೇಸುವಿನ ಜನನದಿಂದ ದೇವರು ಏನು ಮಾಡಿದ ಎಂಬುದಾಗಿ ಅಲ್ಲಿ ಹೇಳಿದೆ. ದೇವರ ಬಗ್ಗೆ ಹೇಳುವಾಗ ದೇವರು ತನ್ನ ಭುಜಬಲ ಪರಾಕ್ರಮವನ್ನು ತೋರಿಸಿ ಹ್ಮ್ ಸೊಕ್ಕಿದ ಮನಸ್ಸುಳ್ಳವರನ್ನು ಚದರಿಸಿ ಬಿಟ್ಟಿದ್ದಾನೆ. ಹ್ಮ್ ಪ್ರಭುಗಳನ್ನು ಸಿಂಹಾಸನದಿಂದ ದೊಬ್ಬಿ ಹ್ಮ್ ದೀನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ತಂದಿದ್ದಾನೆ. ಹ್ಮ್ ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಪಡಿಸಿ ಹ್ಮ್ ಸ್ಥಿತಿವಂತರನ್ನು ಬರಿಗೈಯಲ್ಲಿ ಕಳುಹಿಸಿಬಿಟ್ಟಿದ್ದಾನೆ. ಸ್ಥಿತಿವಂತರನ್ನು ಬರಿಗೆ ಇಲ್ಲಿ ಕಳಿಸಿದವು. ಇದು ಹ್ಮ್. ಈ ಲೋಕದ ಒಂದು ನೀತಿಗೆ ಹ್ಮ್. ವಿಭಿನ್ನವಾದಂಥ ಒಂದು ಸ್ಥಿತಿ. ಹೌದು. ನಾವು ಹಿಂದೆ ಇವತ್ತು ಯಾವಾಗ ಕೂಡ ಮನ್ನಣೆ ಕೊಡುವುದು ಯಾರಿಗೆ, Yes. ಯಾರಿಗೆ ಏನೆಲ್ಲ ಉಂಟ ಎಲ್ಲವೂ ಇದೆಯಾ ಅವರಿಗೆ ಮಾತ್ರ. ಯಾರು ದೊಡ್ಡ ಮನುಷ್ಯ ಅಂತ. ಹೌದು. ಅದಕ್ಕೆ ಭಿನ್ನವಾಗಿ ಹ್ಮ್. ಯೇಸುವಿನ ನರಾವತಾರ ಮತ್ತು ಆತನ ಜೀವನ ಹ್ಮ್ ನಮಗೆ ಕಂಡು ಬರ್ತದೆ. ಹ್ಮ್ 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 ನಾವು ಕ್ರಿಸ್ಮಸ್ ಹಬ್ಬದ ಈ ಸಮಯದಲ್ಲಿ ಹ್ಮ್ ನೀವೆಲ್ಲ ಗಮನಿಸಿರ್ಬೋದು, ಗೋದಲಿ ಹೌದು. ಪ್ರಾಮುಖ್ಯಾಂಶ. ಹೌದು ಹೌದು. ಗೋದಲಿಯಲ್ಲಿ ಕ್ರಿಸ್ತನ ಜನನ ಆಯ್ತು ಅಂತ. ಹೌದು. ಹೌದು. ಸ್ಥಳವಿಲ್ಲ ಅಂತ ಒಂದು ನಾಟಕ ಮಾಡಿದ್ರು ಕೆಲವು ಸಮಯದ ಹಿಂದೆ. ಹ್ಮ್ ಯೇಸು ಜನಿಸಿದಾಗ ಆತನಿಗೆ ಜನಿಸ್ಲಿಕ್ಕೆ ಒಂದು ಸ್ಥಳವೂ ಸಿಗ್ಲಿಲ್ಲ. ಓಕೆ. ಕೊನೆಗೆ ಆತನಿಗೆ ಹ್ಮ್. ಸಿಕ್ಕಿದ ಸ್ಥಳ ಹ್ಮ್. ಅದು ಗೋದಲಿ. ಗೋದಲಿ. ಬೇರೆ ಬೇರೆ ಕಾರಣ ಅದಕ್ಕೆ ಇದೆ. ಮತ್ತು ಅದು ಆತನ ನರಾವತಾರದ ಮೂಲ ಅಂಶವನ್ನು ನಮಗೆ ತಿಳಿಸ್ತದೆ. ಹ್ಮ್ 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 ಯೇಸುವನ್ನು ನಾವು ಇವತ್ತು ರಾಜಾದಿರಾಜ ಎಂಬುದಾಗಿ ಆರಾಧಿಸ್ತೇವೆ ಕ್ರೈಸ್ತ ಸಭೆ. ಹೌದು. ನಮ್ಮ ಅನೇಕ ಹಾಡುಗಳು ಹಾಗೆ ಇದೆ. ಹ್ಮ್ ಆದರೆ ರಾಜನ ಜನನ ಎಲ್ಲಿ ಆಯಿತು? Yes. ಒಂದು ರಾಜನ ಸಾಮಾನ್ಯ ಹೌದು ಹೌದು ಒಂದು ಹಟ್ಟಿಯಲ್ಲಿ ಆಯ್ತು ಅಂತ. ಹಟ್ಟಿಯಲ್ಲಿ ಆಯಿತು. ಹ್ಮ್ 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 ಯೇಸುವನ್ನು ಮೊದಲು ನೋಡಿದವರು ಯಾರು? ಹ್ಮ್ ಕುರುಬರು. ಕುರುಬರು, ಕುರಿಗಾಯಿಗಳು. ಹ್ಮ್ ಅಂದ್ರೆ ಆ ಸಮಾಜದಲ್ಲಿ ಹ್ಮ್ ದೊಡ್ಡ ದೊಡ್ಡ ಜನರಿದ್ದು, ಹ್ಮ್ ಧಾರ್ಮಿಕ ನಾಯಕರಿದ್ದು. ಆದರೆ ಅವರೆಲ್ಲರಿಗೂ ಆತನ ದರ್ಶನ ಆದಲ್ಲ, ಬದಲಾಗಿ ಯಾರನ್ನು ಸಮಾಜ ದೂರ ಇಟ್ಟಿತ್ತು ಅವರನ್ನು ಹ್ಮ್ 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 ಇಲ್ಲಿ ಹೇಳಿದ ಮಾತು ಅಲ್ಲಿ ನೆರವೇರಿದ್ದನ್ನು ನಾವು ಕಾಣ್ತೇವೆ. ಹ್ಮ್ ಹ್ಮ್ ಅದಕ್ಕೊಂದು ಪೂರಕವಾಗಿ ಹ್ಮ್ ನಾನು ಬೈಬಲ್ನಲ್ಲಿ ಇರುವಂಥ ಇನ್ನೊಂದು ಘಟನೆ ಹೇಳ್ತೇನೆ. ಯೇಸುವಿನ ಜನನ ಆಯಿತು ಎಂಬುದು ಅಂತ ಹೇಳಿದ್ರೆ ಯೇಸು ಅಲ್ಲ, ಯಾವುದೋ ಸತ್ಪುರುಷನ ಜನನ ಆಯಿತು ಎಂಬುದಾಗಿ ಖಗೋಳ ಪಂಡಿತರು ಕಂಡುಕೊಂಡ್ರು. ನಕ್ಷತ್ರವನ್ನು ನೋಡಿ, ಒಂದು ನಕ್ಷತ್ರವನ್ನು ನೋಡಿ ಹೇಳ್ತಾರೆ ಈ ಜಗತ್ತಿನಲ್ಲಿ ಏನೋ ಒಂದು ಅದ್ಭುತವಾದ ಅಥವಾ ಒಂದು ವಿಶೇಷ ಒಂದು ಜನನ, ವಿಶೇಷ ವ್ಯಕ್ತಿಯ ಒಂದು ಜನನವಾಗಿದೆ ಅಂತ. ಅದನ್ನು ನೋಡಿ 3 ಜನ ಪಂಡಿತರು ಹುಡುಕಿಕೊಂಡು ಬಂದ್ರಂತೆ. ಆ ನಕ್ಷತ್ರ ಅವರಿಗೆ ದಾರಿ ತೋರಿಸಿತು ಅಂತ ಬೈಬಲ್ ಹೇಳ್ತದೆ. ಅವರು ನೋಡಿ ನೋಡಿ ಬಂದದ್ದು ಎಲ್ಲಿಗೆ? ಯೆರೂಸಲೇಮ್ ಪಟ್ಟಣಕ್ಕೆ. ಅದು ಕ್ಯಾಪಿಟಲ್ ಸಿಟಿ. ರಾಜ ಇರುವುದು ಎಲ್ಲಿ? ಆ ಕಾಲದ ರಾಜ ಇರುವಂತ ಒಂದು. ಅಲ್ಲಿಂದ ಅವರು ನೇರವಾಗಿ ಅರಮನೆಗೆ ಹೋದ್ರು. ಯಾಕಂದ್ರೆ ಅರಸ ಇರುವುದು ಅರಮನೆಯಲ್ಲಿ. ಹೌದೌದು, ಅರಮನೆಯಲ್ಲಿ ಯಾರದೋ ಏನು ಹೊಸ ಮಗುವಿನ ಜನನ ಆಗಿರಬಹುದು, ರಾಜನದು, ರಾಜಕುಮಾರನದ್ದು. ಅಲ್ಲಿ ಇಲ್ಲ, ಅವರಿಗೆ ಸಿಕ್ಲಿಲ್ಲ. ಕಡೆಗೆ ಅವರು ಗೋದಲಿಗೆ ಬಂದ್ರು, ಅಲ್ಲಿ ಕಂಡು. ಅಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಯೇಸು ಅರಮನೆಯಲ್ಲಿ ಹುಟ್ಟಿದ್ರೆ ಸಾಮಾನ್ಯ ಜನರಿಗೆ ದರ್ಶನ ಆಗ್ತಾ ಇರಲಿಲ್ಲ, ಪ್ರವೇಶ ಇರಲಿಲ್ಲ ಮಗುವನ್ನು ಹೋಗಿ ನೋಡ್ಲಿಕ್ಕೆ. ಮೊನ್ನೆ ಯಾರು ಹೇಳುವಾಗ ಹೇಳ್ತಿದ್ರು, ಅಂಬಾನಿಗೆ ಮಗಳಿಗೆ ಮಗುವಾದಾಗ ನಮ್ಗೆ ಯಾರು ನೋಡ್ಲಿಕ್ಕೆ ಆಯ್ತಾ? ನಮ್ಮ ಪ್ರಧಾನಮಂತ್ರಿ ಮೋದಿಗೆ ಸಿಕ್ಕಿತ್ತು ಚಾನ್ಸ್, ಬೇರೆಯವರಿಗೆ ಸಿಕ್ಕಿತ್ತಾ? ಇಲ್ಲ. ಹಾಗೆ ಉದಾಹರಣೆಯನ್ನು ಯಾರು ಕೊಟ್ಟರು? ಒಬ್ಬ ದೊಡ್ಡ ಶ್ರೀಮಂತನ, ಅಗರ್ಭ ಶ್ರೀಮಂತನ ಅಥವಾ ಒಬ್ಬ ರಾಜನ, ಆ ಕಾಲದಲ್ಲೆಲ್ಲ ರಾಜರು ಅಂತ, ರಾಜನ ಮನೆಯಲ್ಲಿ ಅಂದರೆ ಅರಮನೆಯಲ್ಲಿ ಆ ಮಗುವಿನ ಜನನವಾದರೆ ಅದು ಅರಮನೆಯ ಪಂಡಿತರಿಗೆ ಅಥವಾ ಅರಮನೆಯ ವ್ಯಾಪ್ತಿಯ ಏನು ಆಸ್ಥಾನದ ವ್ಯಾಪ್ತಿಯಲ್ಲಿ ಬರುವಂತರಿಗೆ ಮಾತ್ರ ಅದು ನೋಡ್ಲಿಕ್ಕೆ ಸಿಗುವಂಥದ್ದು. ಊರಿನವರು ಸಂಭ್ರಮ ಪಡ್ಬೋದು. ಸರಿಯಾಗಿ ಅಂದ್ರೆ ಇಲ್ಲಿ ಕಂಡು ಬರುವುದು ಅಂತ ಹೇಳಿದ್ರೆ, ಯೇಸುವಿನ ಜನನ ಅಂತ ಹೇಳಿದ್ರೆ ಅದೊಂದು ದೀನತೆಗೆ. ಇದನ್ನೇ ಯೇಸುವಿನ ಒಬ್ಬ ಅಪೊಸ್ತಲ ಅಪೊಸ್ತಲನಾದ ಪೌಲ ಆತನ ಹೇಳುವಾಗ ಹೇಳಿದ ಈ ಮರ್ಮವನ್ನು ವಿವರಿಸುವಾಗ, ಯೇಸು ದೈವ ಪದವಿಯನ್ನು ಬಿಟ್ಟು ದಾಸನ ರೂಪವನ್ನು ಧರಿಸಿದ ಎಂಬುದಾಗಿ. ನರಾವತಾರ ಅಂದ್ರೆ ಅದೇ ಅರ್ಥ, ದಾಸನ ರೂಪವನ್ನು ಧರಿಸಿದ ಅಂದ್ರೆ ಅಲ್ಲಿ ದೀನತೆ ಕಂಡು ಬರುವುದು. ಸಾಮಾನ್ಯ ಮನುಷ್ಯನ ರೂಪಕ್ಕೆ ಬಂದರು ಅಂತ. ಹೌದು, ಸಾಮಾನ್ಯ ಮನುಷ್ಯ ಅಂತ ಹೇಳುವಾಗ ಕೂಡ ಅಲ್ಲಿ ಸಮಾಜದಿಂದ ಯೇಸುವಿನ ತಂದೆ ತಾಯಿಗಳು ಶ್ರೀಮಂತರಾಗಿರಲಿಲ್ಲ, ಅವರು ಸಾಮಾನ್ಯ ಬಡಗಿ ತಂದೆ. ಅಂತ ಸ್ಥಿತಿಯಲ್ಲಿ ಸಾಮಾನ್ಯ ದೀನತೆಯ ಒಂದು ಸ್ಥಿತಿಯನ್ನು ಸ್ವೀಕರಿಸಿದರು. ಹಾಗಾದ್ರೆ ಇಲ್ಲಿ ನೋಡಿ, ನಾನು ಓದಿದಲ್ಲಿ
ದೇವರು ತನ್ನ ಭುಜಬಲ ಪರಾಕ್ರಮ, ನಮಗೆ ಭುಜಬಲ ಪರಾಕ್ರಮ ಅಂತ ಹೇಳುವಾಗ ಇವತ್ತು ಬೇರೆ ಅರ್ಥ ಇರುವುದು. ಹೌದು ಹೌದು ಆದ್ರೆ ಇಲ್ಲಿ ಅದಕ್ಕೆ ವ್ಯತಿರಿಕ್ತವಾದ ಸ್ಥಿತಿ, ಅದು ಯೇಸುವಿನ ಜನನದ ಮರ್ಮ, ನರಾವತಾರದ ಮರ್ಮ, ಕ್ರಿಸ್ಮಸ್ ಹಬ್ಬದ ಮರ್ಮ, ಆ ದೀನತೆ. ಎಸ್ 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 ತುಂಬ ತುಂಬ ಒಳ್ಳೆಯ ಅಪೂರ್ವವಾದ ವಿಚಾರಗಳನ್ನು ಮುಂದಿಟ್ಟಿದ್ದಾರೆ ಫಾದರ್ ವಾಟ್ಸನ್ ಅವರೇ. ನಾವೀಗ ಸಣ್ಣದು ಬ್ರೇಕ್ ತೆಗೆದು ಬ್ರೇಕ್ ನಂತರ ಮತ್ತೆ ಏನು ಶಾಂತಿಯ ಕಿರಣ ಕ್ರಿಸ್ತನಿಗೆ ನಮನ ಮಾತುಕತೆ ಮುಂದುವರಿತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಕ್ರಿಸ್ಮಸ್ ಸಂಭ್ರಮದ ಈ ಒಂದು ಮಾತುಕತೆ ಶಾಂತಿಯ ಕಿರಣ ಕ್ರಿಸ್ತನಿಗೆ ನಮನ, ಈ ಒಂದು ಮಾತುಕತೆಯ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ ಏನು ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ವಂದನೀಯ ಡಾಕ್ಟರ್ ಎಚ್.ಎಂ. ವಾಟ್ಸನ್ ಫಾದರ್ ಅವರಿದ್ದಾರೆ. ಅವರ ಜೊತೆಗೆ ನಾನು ಮಾತುಕತೆಯನ್ನು ಮಾಡುವ ಸಂದರ್ಭದಲ್ಲಿ ಮೊದಲಾಗಿ ಕೇಳಿದಂಥದ್ದು, ಇಡೀ ಜಗತ್ತನ್ನು ಅಥವಾ ಜೀಸಸ್ ಅವರ ಪ್ರಭಾವ ಇಡೀ ಜಗತ್ತಿಗೆ ಅದು ಯಾವ ರೂಪದಲ್ಲಿ ಅಥವಾ ಇಷ್ಟೊಂದು ವ್ಯಾಪಕವಾಗಿ ಜೀಸಸ್ ಅವರ ಪ್ರಭಾವ ಈ ಜಗತ್ತಿನ ಮೇಲೆ ಬೀರಿತ್ತು ಹೇಗೆ ಅಂತ. ಅದಕ್ಕೆ ಬಹುಮುಖ್ಯವಾಗಿ ಅವರು ಏನು ಬೈಬಲ್ನ ಉಲ್ಲೇಖ ಮಾಡಿ ಜೀಸಸ್ ಅವರ ಜನನದ ದಿನ ಅಥವಾ ಜನನದ ಸಂದರ್ಭವನ್ನು ಅವರು ಉಲ್ಲೇಖಿಸಿ ಮಾತನಾಡಿದರು. ಯಾಕಂದರೆ ಸರ್ವರಿಗೂ ಎಲ್ಲರಿಗೂ ಏನು ಜೀಸಸ್ ಅವರ ದರ್ಶನ ಆಗುವಂಥ ಅಥವಾ ಅಂಥ ಒಂದು ಭಾಗ್ಯ ಒದಗುವಂಥ ಸಂದರ್ಭದಲ್ಲಿ ಘಟನಾವಳಿಯಲ್ಲಿ ಜೀಸಸ್ ಅವರು ಭೂಮಿಯಲ್ಲಿ ಅವತರಿಸುತ್ತಾರೆ ಅಂತ. ಅದು ಫಾದರ್ ಅವರೇ, ಬಹುಮುಖ್ಯವಾಗಿ ಇದು ಜೀಸಸ್ ಅವರ ಸಂದೇಶಗಳು ಏನು, ಯಾವುದು? ಬಹುಶಃ ಜೀಸಸ್ ಅವರ ಸಂದೇಶವೇ ಇಡೀ ಜಗತ್ತಿಗೆ ಏನು ಜಗತ್ತು ಒಂದು ಕ್ರೈಸ್ತ ಮತದ ಅಥವಾ ಕ್ರೈಸ್ತ ಧರ್ಮದ ಬಗ್ಗೆ ಒಂದು ಒಲವು ತೋರಲಿಕ್ಕೆ ಕಾರಣವಾಯಿತಾ? ನಾನು ಸರಳವಾಗಿ ಹೇಳುವುದಾದರೆ ಅಥವಾ ಜನಪ್ರಿಯ ಮಾತಿನಲ್ಲಿ ಹೇಳುವುದಾದರೆ ಯೇಸುವಿನ ಶಾಂತಿಯ ಸಂದೇಶ. ಇಲ್ಲಿ ಶಾಂತಿ ಅಂತ ಹೇಳಿದರೆ ಅದು ಒಂದು ಕ್ರಿಯಾತ್ಮಕ ಪದ, ನಕಾರಾತ್ಮಕ ಅಲ್ಲ, ಕ್ರಿಯಾತ್ಮಕ ಪದ. ಶಾಂತಿ, ಶಾಲೋಮ್ ಅಂತ ನಾವು ಮಂಗಳೂರಿನಲ್ಲಿ ಕ್ರೈಸ್ತ ಪ್ರೊಟೆಸ್ಟೆಂಟ್ ಸಮುದಾಯ ಮುಖ್ಯವಾಗಿ ನಾವು ಒಬ್ಬರನ್ನೊಬ್ಬರು ವಂದಿಸುವಾಗ ಸಲಾಂ ಅಂತ ಹೇಳ್ತೇವೆ. ಮುಸ್ಲಿಂ ಬಾಂಧವರು ಕೂಡ ಹೇಳ್ತಾರೆ. ಅದು ಗ್ರೀಕ್ ಹಿನ್ನೆಲೆಯಿಂದ ಬಂದದ್ದು. ಶಾಲೋಮ್ ಅಂತ ಹೇಳುವಾಗ ಅಲ್ಲಿ ಸತ್ಸಂಬಂಧ ಇರುವಂತ ಒಂದು ಪರಿಪೂರ್ಣವಾದ ಸ್ಥಿತಿ. ಯೇಸು ಆ ಶಾಂತಿಯನ್ನು ನಮಗೆ ಕೊಟ್ಟಂತಹದ್ದು. ಅದು ಆತನ ಮುಖ್ಯವಾದ ಸಂದೇಶ ಜಗತ್ತಿಗೆ, ಮತ್ತು ಅದರಿಂದ ಅನೇಕ ಜನರು ಪ್ರಭಾವಿತಗೊಂಡು ಯೇಸುವಿನ ಈ ಶಾಂತಿಯ ಸಂದೇಶದಲ್ಲಿ ನಮ್ಮ ಜೀವನದ ಅರ್ಥವನ್ನು ಕಂಡುಕೊಳ್ತಾರೆ ಎಂಬುದಾಗಿ ನಾನು ಭಾವಿಸ್ತೇನೆ. ಇದು ಯೇಸುವಿನ ಬದುಕು ಅಥವಾ ಜೀವನ ಅಥವಾ ಏನು ಆ ಒಂದು ಅವರು ಏನು ಭೂಮಿಯಲ್ಲಿ ಏನು ಒಬ್ಬ ದೇವರ ಮಗನಾಗಿ ಅವತರಿಸಿದ ದಿನಗಳು ಅಥವಾ ಒಟ್ಟು ಅವರು ಜನರ ಜೊತೆಗೆ ನಡ್ಕೊಂಡು ಹೋಗುವಂಥದ್ದು ಅಥವಾ ಜನರ ನಡುವೆ ಅವರು ಆ ಬದುಕುವ ದಿನಗಳು, ದಿನಮಾನಗಳು, ಅದರ ಬಗ್ಗೆ ನೀವು ಏನನ್ನೆಲ್ಲ ಉಲ್ಲೇಖಿಸಲಿಕ್ಕೆ ಬಯಸ್ತೀರಿ, ನೆನಪಿಸಲಿಕ್ಕೆ ಬಯಸ್ತೀರಿ ಅಂತ? ಯೇಸುವಿನ ಜೀವನ ಮತ್ತು ಬೋಧನೆ ಅದು ನಿರೀಕ್ಷೆ ಇಲ್ಲದ ಜನರಿಗೆ ಒಂದು ಹೊಸ ನಿರೀಕ್ಷೆಯನ್ನು ಕೊಟ್ಟಿದೆ. ಯಾಕಂದ್ರೆ ಯೇಸು ತನ್ನನ್ನು ಐಡೆಂಟಿಫೈ ಮಾಡಿದ್ದು ಆಗಿನ ಸಮಾಜ ಯಾರನ್ನು ಮುಖ್ಯವಾಹಿನಿಯಿಂದ ದೂರ ಇಟ್ಟಿತ್ತು ಅಂತ ಜನರು. ಆಗಿನ ಕಾಲದಲ್ಲಿ ಸ್ತ್ರೀಯರು, ಮಕ್ಕಳು, ಇನ್ನು ಬೇರೆ ವರ್ಗದವರು. ಯಹೂದ್ಯದ ಸಮುದಾಯದಲ್ಲಿಯೇ ಯೇಸು ಒಬ್ಬ ಯಹೂದ್ಯನಾಗಿದ್ದ. ಯಹೂದ್ಯ ಸಮುದಾಯದಲ್ಲಿಯೇ ಕೆಳವರ್ಗದಲ್ಲಿದ್ದಂಥವರು. ಅವರೊಟ್ಟಿಗೆ ಯೇಸು ಯಾವಾಗ ಸಹ ಹೊಕ್ಕು ಬಳಕೆ ಮಾಡಿಕೊಂಡು ಅವರಿಗೆ ಹೊಸ ನಿರೀಕ್ಷೆಯನ್ನು ಕೊಟ್ಟಂತ. ಧರ್ಮಶಾಸ್ತ್ರಕ್ಕೆ ಮನುಷ್ಯರು ತಮ್ಮದೇ ಅರ್ಥವನ್ನು ಕೊಟ್ಟಾಗ ಯೇಸು ಅದರ ಮೂಲ ಅರ್ಥಕ್ಕೆ ಹೋಗಿ ದೇವರ ನಿಜವಾದ ಕಳಕಳಿ ಏನು ಎಂಬುದನ್ನು ಆತನು ವಿವರಿಸಿದ. ಆದ್ರಿಂದ ಯೇಸುವಿನ ಸಂದೇಶ ಜನರಿಗೆ ಒಂದು ಹೊಸ ನಿರೀಕ್ಷೆ, ಆ ಮನುಷ್ಯರಿಗೆ ಆ ಮಾನವೀಯತೆಯನ್ನು ಕೊಟ್ಟಂತ ಆ ಒಂದು ಹೊಸ ಅನುಭವ ಅವರಿಗೆ ಆಯಿತು. ಆದ್ರಿಂದ ಜನರು ಆತನಿಂದ ಪ್ರಭಾವಿತಗೊಂಡರು. ಯೇಸುವಿನ ಕಾಲದಲ್ಲಿ ಜನರಿಗಿದ್ದ ನಿರೀಕ್ಷೆ ಏನಂತ, ಒಬ್ಬ ಅರಸ ಬಂದು ರಾಜ್ಯ ಸ್ಥಾಪಿಸ್ತಾನಂತ. ಆದರೆ ಯೇಸು ಆ ರೀತಿಯ ಆಲೋಚನೆಯಿಂದ ಯಾವೂ ಕೂಡ ಮಾತಾಡಲಿಲ್ಲ. ಆತನು ಮಾಡಿದ್ದು ದೇವರ ರಾಜ್ಯ ಎಂಬ ಪರಿಕಲ್ಪನೆ, ಮನುಷ್ಯರ ಸಾಮ್ರಾಜ್ಯ ಕಟ್ಟುವ ಬಗ್ಗೆ ಆತನು ಆಲೋಚನೆ ಮಾಡಿದ. ದೇವರ ರಾಜ್ಯದ ಬಗ್ಗೆ ಆತನು ಮಾತಾಡ ಅಂತ ಹೇಳಿದ್ರೆ ಎಲ್ಲಿ ಸತ್ಸಂಬಂಧಗಳು
ಕಂಡು ಬರ್ತದೋ ಅಲ್ಲಿ. ಆ ಸತ್ಸಂಬಂಧಕ್ಕೆ ಮಾನವರ ಸತ್ಸಂಬಂಧ ಮತ್ತು ದೇವರ ಸಂಬಂಧಕ್ಕೆ ಆತನು ಹೆಚ್ಚು ಅವತರಣೆಯನ್ನು ಕೊಟ್ಟ. ಅದರಿಂದ ಜನರಿಗೆ ಒಂದು ಹೊಸ ನಿರೀಕ್ಷೆ ಬಂತು. ನಾನು ಆಗಲೇ ಹೇಳಿದೆ, ಯೇಸುವಿನ ಜನನದಲ್ಲಿ ಆತನ ದೀನತೆ ವ್ಯಕ್ತವಾಯಿತು ಅಂತ. ಹಾಗೆ ಈಗ ನಮ್ಮ ಇಡೀ ಕ್ರೈಸ್ತ ಬೋಧನೆಯಲ್ಲಿ 2 ಅಂಶ ಮುಖ್ಯ. ಒಂದು ಯೇಸುವಿನ ಜನನ, ನರಾವತಾರ ಅಂತ ನಾವು ಹೇಳ್ತೇವೆ. ಇನ್ನೊಂದು ಯೇಸುವಿನ ಮರಣ. ಯೇಸುವಿನ ಮರಣದಲ್ಲಿ ಕೂಡ ನಮ್ಮ ಕ್ರೈಸ್ತ ವಿಶ್ವಾಸ ಏನಂತ ಹೇಳಿದ್ರೆ, ಯೇಸು ತನ್ನ ಮರಣದ ಮೂಲಕ ನಮಗೆ ಜೀವವನ್ನು ಕೊಟ್ಟ, ಹೊಸ ಜೀವನವನ್ನು ಕೊಟ್ಟರು ಅಂತ. ತಾನು ಬದುಕನ್ನು ಆ ಶಿಲುಬೆಯಲ್ಲಿ ತ್ಯಾಗ ಮಾಡುವ ಮೂಲಕ ನಮಗೆ ಜೀವನವನ್ನು ಕೊಟ್ಟರು, ನಮಗೊಂದು ಸಂದೇಶವನ್ನು ಕೊಟ್ಟರು. ಈಗ ಜೀಸಸ್ ಅವರು ಆ ಶಿಲುಬೆಗೆ ಏರುವಂಥ ಒಂದು ಪ್ರಕ್ರಿಯೆ ಇದೆ ಅಲ್ವಾ, ಆ ದಿನಮಾನಗಳು ಅವರು ಏನು ಅನುಭವಿಸಿದಂಥ ಕಷ್ಟಗಳು ಅಥವಾ ಅವರನ್ನು ಪ್ರಶ್ನೆ ಮಾಡುವಂಥ ಪ್ರಸಂಗಗಳೆಲ್ಲ ಎದುರಾಗಿತ್ತು. ಸೊ ಇದು ಯಾಕೆ ಉಂಟಾಯಿತು, ಇದು ಏನೆಲ್ಲ ಆಯಿತು ಅಂತ. ಕ್ರೂಜೆ ಅದು ಒಂದು ಸಂಕೇತ ಕೂಡ. ಏನಂತ ಹೇಳಿದ್ರೆ, ಸ್ವನಿರಾಕರಣೆಗೆ. ನೋಡಿ, ಸ್ವನಿರಾಕರಣೆ ಎಂಬುವಂತಹದ್ದನ್ನು ಯೇಸು ತನ್ನ ಜೀವನದಲ್ಲಿ ಪರಿಪೂರ್ಣವಾಗಿ ತೋರಿಸಿಕೊಟ್ಟ. ಅದಕ್ಕಿರುವಂಥ ಗ್ರೀಕ್ನ ಮೂಲ ಪದ ಕೆನೋಸಿಸ್ ಅಂತ, ಬರಿದು ಮಾಡಿಕೊಳ್ಳುವಿಕೆ ಅಂತ ಹೇಳಿದ್ರೆ, ಒಂದು ಪಾತ್ರೆಯನ್ನು ಅಡಿಮೇಲು ಮಾಡಿದ್ರೆ ಎಲ್ಲ ಖಾಲಿ ಆಗ್ತದಲ್ಲ, ಹಾಗೆ ಯೇಸುವಿನ ನರಾವತಾರದಲ್ಲಿ ಎತ್ಕೊಂಡು ಬಂತು. ನಂತರ ಮರಣದಲ್ಲಿ ಕೂಡ ಅಂತ ಹೇಳಿದ್ರೆ, ಆತನು ತನಗಾಗಿ ಜೀವಿಸಲಿಲ್ಲ, ಬೇರೆಯವರಿಗಾಗಿ ಜೀವಿಸಿದ. ಅದು ಆತನ ಜೀವನದ ಅಂತ ಹೇಳುವಂಥದ್ದು ಕೊಡುಗೆ. ಎಸ್, ಈ ಎಲ್ಲದರ ಜೊತೆಗೆ ಕೂಡ ಜೀಸಸ್, ಯಾಕಂದರೆ ನರಾವತಾರದಲ್ಲಿ ನೀವು ಹೇಳಿದಾಗೆ ಅವರು ಆ ಕಾಲದ ಆಡಳಿತದ ವ್ಯವಸ್ಥೆಯಿಂದ ಒಂದಷ್ಟು ಸಂಕಷ್ಟಗಳನ್ನು ಎದುರಿಸ್ತಾರೆ ಅಲ್ವಾ. ಇದು ಏನು, ಯಾಕೆ ಇಂಥ ಕಷ್ಟಗಳು ಜೀಸಸ್ಗೆ ಕೂಡ, ಒಬ್ಬ ದೇವರ ಮಗನಿಗೆ ಕೂಡ ಯಾಕೆ ಎದುರಾಯಿತು ಅಂತ. ಇವತ್ತಿನ ಆಲೋಚನಾ ಸರಣಿಯಲ್ಲಿ ಎಂಪೈರ್ ಎಂಬ ಪರಿಕಲ್ಪನೆ ಇದೆ. ಸಾಮ್ರಾಜ್ಯ. ಹೌದು, ಸಾಮ್ರಾಜ್ಯಶಾಹಿತ್ವ ಯಾವಾಗಲೂ ಇತರರನ್ನು ಶೋಷಣೆ ಮಾಡೋದು ಸಾಮಾನ್ಯವಾಗಿ. ಹೌದು. ಮತ್ತು ಅದು ಎಂಜಾಯ್ ಮಾಡುವಂಥ ಸ್ಥಿತಿ, ಎಲ್ಲವನ್ನು ಅನುಭೋಗ ಮಾಡುವಂಥ ಒಂದು ಸ್ಥಿತಿಯಲ್ಲಿರುವಂಥದ್ದು. ಆದ್ದರಿಂದ ಅದನ್ನು ಪ್ರಶ್ನೆ ಮಾಡುವಾಗ ಯಾವಾಗಲೂ ಅದು ಪ್ರತಿಕ್ರಿಯೆಯನ್ನು ತೋರಿಸ್ತದೆ. ಪ್ರಶ್ನೆ ಮಾಡೋದನ್ನು ಅದು ಅಪೇಕ್ಷೆ ಮಾಡುವುದಿಲ್ಲ. ಯಾವ ಅಧಿಕಾರ ಕೂಡ ತನ್ನನ್ನು ಪ್ರಶ್ನೆ ಮಾಡುವುದನ್ನು ಅಪೇಕ್ಷೆ ಮಾಡುವುದಿಲ್ಲ. ಆಗ ಪ್ರಶ್ನೆ ಮಾಡುವಂಥದ್ದು ಅದು ಒಂದು ಥ್ರೆಟ್ ಅಂತ. ಯೇಸುವಿನ ಜೀವನದಲ್ಲಿ ಕೂಡ ಅದೇ. ಜೀಸಸ್ ಅಲ್ಲಿ ಏನು ಅವತ್ತಿನ ಆಡಳಿತ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ತಾರೆ. ಧಾರ್ಮಿಕ ಆಡಳಿತವನ್ನು, ರಾಜಕೀಯ ಆಡಳಿತವನ್ನು ಅಂತ ಹೇಳಿದ್ರೆ, ಎಲ್ಲಿ ಶೋಷಣೆ ಅಂಶ ಉಂಟೋ ಅಲ್ಲಿ ಆತನ ಪ್ರಶ್ನೆ ಮಾಡ್ತಾನೆ. ಒಂದು ಚಿಕ್ಕ ಉದಾಹರಣೆ ಕೊಡೋದಾದ್ರೆ ನೋಡಿ, ಯೇಸುವಿನ ಸೌಮ್ಯ ಭಾವವನ್ನು ನಾವು ಯಾವಾಗಲೂ ಕೇಳಿದ್ದೇವೆ ಅಲ್ವಾ. ಆದ್ರೆ ಯೇಸು ಹಲವು ಸಾರಿ ಕೋಪಗೊಂಡಿದ್ದಾರೆ. ಯಾವಾಗ ಅಂತ ಹೇಳಿದ್ರೆ, ಯಾವಾಗ ಆತನು ಧರ್ಮದ ಹೆಸರಿನಲ್ಲಿ ಸಾಮಾನ್ಯ ಜನ ಶೋಷಣೆ ಆಗ್ತದ ಆಗ. ಅದಕ್ಕಿರುವ ಒಂದು ಉದಾಹರಣೆ, ಎಲ್ಲ ಧರ್ಮದಲ್ಲಿ ಇದ್ದ ಹಾಗೆ ಯಹೂದ ಧರ್ಮದಲ್ಲಿಯೂ ಯಜ್ಞ ಅರ್ಪಿಸುವಂಥದ್ದು ಇತ್ತು. ಯೆರೂಸಲೇಮ್ ದೇವಾಲಯ ಅವರದ್ದು ಮುಖ್ಯ ದೇವಾಲಯ ಆಗಿತ್ತು. ಅಲ್ಲಿ ಯಜ್ಞ ಇರ್ತಿತ್ತು. ಜನರಿಗೆ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಯಜ್ಞಗಳನ್ನು ಅರ್ಪಿಸಿದ್ದು. ಧಾನ್ಯದ ಯಜ್ಞ ಇತ್ತು, ಪ್ರಾಣಿಗಳ ಯಜ್ಞ ಇತ್ತು, ಪಾರಿವಾಳದ ಯಜ್ಞ ಇತ್ತು. ಆದರೆ ಅಲ್ಲಿ ಏನು ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ ಇತ್ತು ಅಂತ ಹೇಳಿದ್ರೆ, ನನ್ನ ಮನೆಯಲ್ಲಿರುವ ನಾನು ಒಂದು ಕುರಿಯನ್ನು ತಂದು ಯಜ್ಞ ಮಾಡಿದರೆ ಅಲ್ಲಿರುವ ಯಾಜಕ ಏನೋ ನ್ಯೂನತೆ ಮಾಡಿ ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಯಜ್ಞಕ್ಕೆ ತಂದದನ್ನು ಯಾಜಕ ಸರ್ಟಿಫೈ ಮಾಡಬೇಕಿತ್ತು. ಅದಕ್ಕೇನಿತ್ತು, ಅಲ್ಲೇ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್, ನಮ್ಮ ಭಾಷೆಯಲ್ಲಿ ಇವತ್ತಿನ ಪರಿಭಾಷೆಯಲ್ಲಿ ಅಲ್ಲಿ ತಕೊಂಡ್ರೆ ಅದೆಲ್ಲ ಸರಿ, ಅದು ಊನವಾಗಿದ್ರು ಸರ್ಟಿಫೈಡ್ ಅಂತ ಶೋಷಣೆ ಅಲ್ಲಿ ಇರ್ತಿತ್ತು. ಯೇಸು ಅಲ್ಲಿ ಹೋಗಿ, ಬೈಬಲಲ್ಲಿ ಬರ್ತಿದೆ, ಆತನ ಹಗ್ಗವನ್ನು ಕೊರಡೆ ಮಾಡಿ ಅವರನ್ನು ಅಲ್ಲಿಂದ ಓಡಿಸಿದ. ಅಂದ್ರೆ ಎಲ್ಲಿ ಶೋಷಣೆ ಉಂಟೋ ಅದನ್ನು ಯೇಸುಗೆ ಸಹಿಸಲಿಕ್ಕೆ ಆಗಲಿಲ್ಲ. ಧರ್ಮದ ಹೆಸರಿನಲ್ಲಿ ನಡೀತಾ ಇದ್ದ ಶೋಷಣೆಯನ್ನು ಕೂಡ ಅವರು ಪ್ರಶ್ನೆ ಮಾಡಿದರು. ಬಹುಶಃ ಅದೇ ಕಾರಣಕ್ಕಾಗಿ ಅವರು ಜನಸಾಮಾನ್ಯರು ಅವರನ್ನು ಇಷ್ಟಪಡ್ಲಿಕ್ಕೆ ಕಾರಣ ಆಯ್ತು. ಅಲ್ಲಿ ತಮ್ಮಲ್ಲಿ ಒಂದು ಅವರು ನಾಯಕನನ್ನು ಕಂಡ್ರು, ಒಬ್ಬ ಮೆಸ್ಸಿಯನ್ ಅನ್ಕೊಂಡ್ರು. ಯಾಕಂತ ಹೇಳಿದ್ರೆ, ನಮ್ಮ ಪರವಾಗಿ ಇರುವಂಥ ವ್ಯಕ್ತಿ ಅಥವಾ ನಮ್ಮ ಪರವಾಗಿ ಇರುವಂಥ ಒಬ್ಬ ದೇವರು ಅಥವಾ ದೇವರ ಪುತ್ರ ಅಂತ ಅನಿಸಿರ್ಬೋದು. ಇದು ಜೊತೆಗೇನೆ ಈಗ ಆಧುನಿಕ ಕಾಲದಲ್ಲಿ ಬರುವ ಕೂಡ ಈಗ ಜೀಸಸ್
ಅವರ ಸಂದೇಶ ಏನು ಬಹುಮುಖ್ಯವಾಗಿ ನಾವು ಶಾಂತಿಯ ವಿಚಾರವನ್ನು ಮಾತನಾಡಿದಾಗ ಇಡೀ ಜಗತ್ತು ಏನು ಕ್ರಿಸ್ತನ ಪ್ರಭಾವದಿಂದ ನಾನು ಆಗಲೇ ಹೇಳಿದಾಗೆ ಕ್ರಿಸ್ತನ ಪ್ರಭಾವ ಅಥವಾ ಪ್ರಭಾವಲಯಕ್ಕೆ ಏನು ಸೇರಿಕೊಂಡಿತ್ತು. ಆಧುನಿಕ ಜಗತ್ತು ಕೂಡ ಏನು ಕ್ರಿಸ್ತನ ಪ್ರಭಾವ ಜೊತೆಗೆ ಬಹುಮುಖ್ಯವಾಗಿ ಶಾಂತಿ ಏನು ಕ್ರಿಸ್ತರು ಹೇಳಿದಂಥ ಶಾಂತಿ ಇದನ್ನು ಅಳವಡಿಸಿಕೊಂಡರೂ ಕೂಡ ನಾವು ಪೂರ್ಣ ಪ್ರಮಾಣದಲ್ಲಿ ನಮಗೆ ಶಾಂತಿಯನ್ನು ಅನುಷ್ಠಾನ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ? ಯಾಕಂದರೆ ಸಮಸ್ಯೆ ನಮ್ಮಲ್ಲಿ ಮನುಷ್ಯರಲ್ಲಿ. ಎಸ್ ನೋಡಿ, ನೀವು ಎಲ್ಲಿ ಆದರೂ ನೋಡಿ, ಎಲ್ಲಿ ಮನುಷ್ಯ ಇರ್ತಾನೋ ಅಲ್ಲಿ ಸಮಸ್ಯೆಗಳು. ಮನುಷ್ಯ ಸ್ವಾರ್ಥಿ. ಆದ್ದರಿಂದ ಯಾವಾಗ ಸ್ವಾರ್ಥ ಮನುಷ್ಯನಲ್ಲಿ ಬರ್ತದ ಆಗ ಮನುಷ್ಯನ ಸಮಸ್ಯೆಗಳು ಹುಟ್ಟುತ್ತವೆ. ನೀವು ಚರಿತ್ರೆಯಲ್ಲಿ ನೋಡಿದ ಕೂಡ ಅಧಿಕಾರ ಸೆಕ್ಯುಲರ್ ಅರ್ಥದಲ್ಲಿ ಕೂಡ ನೀವು ನೋಡಿದ್ರೆ ಎಲ್ಲಿ ಮನುಷ್ಯ ಇಲ್ಲವ ಅಲ್ಲಿ ಎಲ್ಲೋ ಚಂದವಾಗಿರ್ತದೆ. ಎಲ್ಲಿ ಯಾವ ಮನುಷ್ಯ ಅಲ್ಲಿ ಪ್ರವೇಶ ಮಾಡ್ತಾನ ಸಮಸ್ಯೆಗಳು ಪ್ರಾರಂಭ. ಅದರಿಂದ ಸಮಸ್ಯೆ ನಮ್ಮಲ್ಲಿರುವಂಥದ್ದು. ಅದರಿಂದ ನಾವು ಬದಲಾಗಬೇಕು ಮನುಷ್ಯರು. ನಾವು ಬದಲಾಗಬೇಕು. ನಮ್ಮ ಮನೋಧರ್ಮ ಬದಲಾದರೆ ನಾವು ಜಗತ್ತನ್ನು ಬದಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಎಸ್ ಓಕೆ ವೀಕ್ಷಕರ, ಸಣ್ಣ ಒಂದು ಬ್ರೇಕ್ ತಗೊಳ್ತು. ಬ್ರೇಕ್ ನಂತರ ಮತ್ತೆ ಈ ಒಂದು ಮಾತುಕತೆ ಮುಂದುವರಿತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್ ಕ್ರಿಸ್ಮಸ್ ಸಂಭ್ರಮದಲ್ಲಿ ನಾವು ಶಾಂತಿಯ ಕಿರಣ ಕ್ರಿಸ್ತನಿಗೆ ನಮನ ಅನ್ನುವಂಥ ಈ ಒಂದು ಮಾತುಕತೆ ನಡೆಸಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ವಂದನೀಯ ಡಾಕ್ಟರ್ H.M. ವಾಟ್ಸನ್ ಅವರಿದ್ದಾರೆ. ನಾವು ಈಗಾಗಲೇ ಮಾತನಾಡುವ ಸಂದರ್ಭದಲ್ಲಿ ಕ್ರಿಸ್ತರ ಬದುಕು ಅಥವಾ ಅವರ ಜನನ ಮತ್ತು ಅವರ ಸಂದೇಶಗಳ ಬಗ್ಗೆ ಮಾತಾಡ್ತಾ ಇದ್ದೆವು. ಇವಾಗ ಮತ್ತೆ ನಾನು ಈ ಒಂದು ಮಾತುಕತೆಯನ್ನು ಮುಂದುವರಿಸುವ ಸಂದರ್ಭದಲ್ಲಿ ಫಾದರ್, ಕ್ರಿಸ್ಮಸ್ ಅಂದರೆ ಅದು ಕ್ರಿಸ್ತನ ಜಯಂತಿ ಅಂತ. ಈಗ ಜಗತ್ತಿನ ಎಲ್ಲೆಡೆಯೂ ಇದೇ ಡಿಸೆಂಬರ್ 25 ದಿವಸನೇ ಆ ಕ್ರಿಸ್ತನ ಜಯಂತಿಯನ್ನು ಆಚರಿಸ್ತಾರೋ ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ದಿನಗಳಲ್ಲಿ ಆಚರಿಸ್ತಾರೋ, ಏನಾದರೂ ಏನೋ ಬೇರೆ ಬೇರೆ ನಂಬಿಕೆ ಹಿನ್ನೆಲೆಯಲ್ಲಿ? ಸಾಮಾನ್ಯವಾಗಿ ಡಿಸೆಂಬರ್ 25 ಕ್ರಿಸ್ತನ ಜನನ ಎಂಬುದಾಗಿ ಆಚರಿಸುವಂಥದ್ದು ಸಾಮಾನ್ಯವಾಗಿ ಜಗತ್ತಿನ ಹೆಚ್ಚಿನ ಕಡೆಗಳಲ್ಲಿ ಕಂಡುಬರುವಂಥದ್ದು. ಇಲ್ಲಿ ನಾವು ಆದರೆ ಕೆಲವು ಸಭೆಯ ಸಂಪ್ರದಾಯಗಳು, ಮುಖ್ಯವಾಗಿ ರಷ್ಯಾದ ಆರ್ಥೋಡಾಕ್ಸ್ ಸಭೆಗಳು, ಅವರು ಜನವರಿ 6 ತಾರೀಖನ್ನು ಕ್ರಿಸ್ತನ ಜನನ ದಿನ ಅಂತ ಆಚರಿಸ್ತಾರೆ. ನಮಗೆ ಡಿಸೆಂಬರ್ 25 ಆಚರಿಸುವವರಿಗೆ ಕೂಡ ಜನವರಿ 6 ತಾರೀಕು ಪ್ರಾಮುಖ್ಯ. ನಾವು ಅದನ್ನು ಮೂಡಣ ದೇಶದಿಂದ ಬಂದ ಜೋಯಿಸರು ಯೇಸುವನ್ನು ಭೇಟಿ ಮಾಡಿದಂಥ ಘಟನೆ ಎಂಬುದಾಗಿ ನಾವು ಅದನ್ನು ಆಚರಿಸ್ತೇವೆ. ನಾವು ಉಳಿದ ಸಭೆಯವರು ಇಲ್ಲಿ ಗಮನಿಸಬೇಕಾದಂತ ಹೇಳಿದ್ರೆ, ಕ್ರಿಶ್ಚಿಯನ್ ಕ್ಯಾಲೆಂಡರ್ ಹುಟ್ಟಿಕೊಂಡದ್ದು ನಂತರ, ಯೇಸುವಿನ ಕಾಲದಲ್ಲಿ ಇರಲಿಲ್ಲ, ನಂತರದಲ್ಲಿ ಬಂದ. ಮತ್ತು ಕ್ರಿಸ್ತನ ಜನನ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಂಥದ್ದು ಕೂಡ ನಂತರ ಕಾಲದಲ್ಲಿ ಬಂದ ಸಭೆ. ಯೇಸುವಿನ ಹಿಂಬಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾಗ, ಮುಖ್ಯವಾಗಿ ರೋಮನ್ನರು ಕ್ರೈಸ್ತರಾದ ನಂತರದಲ್ಲಿ ಬಂದಂಥ. ಆದ್ದರಿಂದ ಹೆಚ್ಚಿನ ಕ್ರೈಸ್ತ ಸಂಪ್ರದಾಯಗಳು ಡಿಸೆಂಬರ್ 25 ಯೇಸುವಿನ ಜನನ ಕ್ರಿಸ್ಮಸ್ ಹಬ್ಬ ಎಂಬುದಾಗಿ ಆಚರಿಸಿದರೆ, ಕೆಲವು ಸಣ್ಣ ಸಂಪ್ರದಾಯಗಳು ಜನವರಿ 6 ಕ್ರಿಸ್ಮಸ್ ಎಂಬುದಾಗಿ ಆಚರಿಸುವಂಥದ್ದು ಕ್ರಮ. ಈಗ ಜೊತೆಗೇನೆ ಏನು ಅದು ಡಿಸೆಂಬರ್ 25 ಇರ್ಬೋದು ಅಥವಾ ಜನವರಿ 6 ಇರ್ಬೋದು, ಅದು ಕ್ರಿಸ್ತನ ಜನನ ದಿನಾಂಕ ಅಂತಲೇ ನೀವು ಅದನ್ನು ಉಲ್ಲೇಖ ಮಾಡಿ ಏನು ಧರ್ಮಸಭೆಗಳು ಆಚರಿಸ್ತವೋ, ಅಲ್ಲ ಕ್ರಿಸ್ತನು ಭೂಮಿಗೆ ಅಥವಾ ಭೂಮಿಯಲ್ಲಿ ಕಾಣಿಸಿಕೊಂಡ ಅಥವಾ ಘಟನಾವಳಿಯ ಹಿನ್ನೆಲೆಯಲ್ಲಿ ಅದನ್ನು ಉಲ್ಲೇಖ ಮಾಡ್ತಿರೋ? ಚಾರಿತ್ರಿಕವಾಗಿ ನೋಡಿದರೆ ಯೇಸು ಹುಟ್ಟಿದ ದಿನ 25 ಅಲ್ಲ, ಜನವರಿ 6 ಅಲ್ಲ, ಡಿಸೆಂಬರ್ 25 ಅಲ್ಲ, 6 ಅಲ್ಲ. ಯಾಕಂತ ಹೇಳಿದರೆ ಅಲ್ಲಿರುವ ಚರಿತ್ರೆಯ ಪರಿಕಲ್ಪನೆ ನಮಗೆ ಬೆಳೆದು ಬಂದ ನಂತರದಲ್ಲಿ. ಹೌದು, ಚಳಿಗಾಲ ಅಂತ ಇದೆ ಉಲ್ಲೇಖ. ಯೇಸು ಹುಟ್ಟಿದ ಸಮಯ ಚಳಿಗಾಲ ಎಂಬುದಾಗಿ ನಮಗೆ ಉಲ್ಲೇಖಗಳಿವೆ. ಮುಖ್ಯವಾಗಿ 25 ಯಾಕೆ ಅದು ಸಂಪ್ರದಾಯ ಬಂತು ಅಂತ ಹೇಳಿದರೆ, ಅದಕ್ಕೂ ಒಂದು ಹಿನ್ನೆಲೆ ಇದೆ. ರೋಮಾಯ ಕ್ರೈಸ್ತರು, ರೋಮಾಯರು ಸೂರ್ಯ ದೇವನನ್ನು ಆರಾಧಿಸುವಂಥ ಜನರಾಗಿದ್ದರು. ಅವರಿಗೆ ಸೂರ್ಯನು ಲೋಕಕ್ಕೆ ಬೆಳಕು ಎಂಬ ಪರಿಕಲ್ಪನೆ.
ಯಾವಾಗ ಈ ರೋಮಾಯರು ಕ್ರೈಸ್ತತ್ವವನ್ನು ಸ್ವೀಕರಿಸಿದ್ರು, ಆಗ ಅವರು ನಿಜವಾದ ಲೋಕಕ್ಕೆ ಬೆಳಕು ಕೊಡುವವನು ಸೂರ್ಯನಲ್ಲ, ಸೂರ್ಯನು ಕೂಡ ದೇವರ ಸೃಷ್ಟಿ, ಲೋಕಕ್ಕೆ ಬೆಳಕು ಕೊಡುವವನು ಕ್ರಿಸ್ತನೇ ಎಂಬುದಾಗಿ ಹೇಳಿ ಅದೇ ದಿನಾಂಕವನ್ನು ಅವರು ಕ್ರಿಸ್ತನ ಜನನ ಎಂಬುದಾಗಿ ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದರು. ಅದು ಹೆಚ್ಚು ಜನಪ್ರಿಯವಾಯಿತು. ಎಸ್ ಎಸ್ ಒಳ್ಳೆಯ ಮಾಹಿತಿ ಇದು ಜೊತೆಗೆ ಈಗ ಏನು ನಮಗೆ ಬಹುಮುಖ್ಯವಾಗಿ ಭಾರತೀಯ ಸಂದರ್ಭದಲ್ಲಿ ಅಥವಾ ಭಾರತೀಯ ಪರಂಪರೆಯೊಳಗೆ ಅಥವಾ ಭಾರತೀಯ ಏನು ಜನಜೀವನದ ಸಂದರ್ಭದಲ್ಲಿ ಕ್ರೈಸ್ತ ಪರಂಪರೆ ಅಥವಾ ಕ್ರೈಸ್ತರ ನಂಬಿಕೆಗಳು, ಆಚರಣೆಗಳು ಅಥವಾ ಸಭೆಗಳ ಬಗ್ಗೆ ಎಲ್ಲ ಜನಸಾಮಾನ್ಯರಿಗಿರುವಂಥ ಮಾಹಿತಿಗಳು ಸ್ವಲ್ಪ ಕಡಿಮೆ. ಕ್ರೈಸ್ತರೆಲ್ಲ ಅಂತ ಹೇಳಿದ್ರೆ ಅದು ಒಂದೇ ಪಂಥ, ಒಂದೇ ಸಭೆ ಅನ್ನುವಂಥ ಮಾಹಿತಿಗಳು ಎಷ್ಟೋ ಸಂದರ್ಭದಲ್ಲಿ ಇರುತ್ತೆ. ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಒಟ್ಟು ಜಗತ್ತಿನಲ್ಲಿ ಪ್ರಮುಖ ಅನಿಸುವಂಥ ಧರ್ಮಸಭೆಗಳು ಅಥವಾ ಕ್ರೈಸ್ತರಲ್ಲಿರುವ ಪಂಥಗಳು ಎಷ್ಟು, ಯಾವುದು ಅಂತ, ಮತ್ತು ಜೊತೆಗೆ ಭಾರತದಲ್ಲಿ ಇರುವಂಥ ಕ್ರೈಸ್ತ ಧರ್ಮಸಭೆಗಳು ಅಥವಾ ಪಂಥಗಳು ಯಾವುದು ಅನ್ನೋದು. ಈಗ ಪ್ರಸ್ತುತ ಕಾಲದಲ್ಲಿ ನಾವು ಕ್ರೈಸ್ತ ಬೇರೆ ಬೇರೆ ಸಭೆಗಳನ್ನು, ಧರ್ಮ ಸಭೆಗಳನ್ನು ನೋಡಿ 3 ಸಂಪ್ರದಾಯಗಳನ್ನು ಮುಖ್ಯ ಅಂತ ಗುರುತಿಸಬಹುದು. ಪ್ರಾರಂಭದಲ್ಲಿ ಅದು 2 ಇತ್ತು. ಒಂದು ಲ್ಯಾಟಿನ್ ಸಂಪ್ರದಾಯ, ಇನ್ನೊಂದು ಗ್ರೀಕ್ ಸಂಪ್ರದಾಯ ಎಂಬುದಾಗಿ. ಲ್ಯಾಟಿನ್ ಸಂಪ್ರದಾಯ ಅಂತ ಹೇಳಿದ್ರೆ ಕಥೋಲಿಕ ಸಭೆ. ಕಥೋಲಿಕ ಸಭೆ ಮತ್ತು ಉಳಿದ ಸಭೆಗಳು ಅವುಗಳು ಆರ್ಥೋಡಾಕ್ಸ್ ಸಭೆ ಎಂಬುದಾಗಿ ಕರೆಯಲ್ಪಟ್ಟವು. ಪೌರಾತ್ಯ ಸಭೆ ಮತ್ತು ಪಾಶ್ಚಿಮಾತ್ಯ. ರೋಮ್ ನೋಡಿ, ನಮ್ಮ ಭೂಪಟವನ್ನು ನೋಡಿದರೆ ಅದು ಪಶ್ಚಿಮದಲ್ಲಿರುವಂಥ ಭೂಪಟದಲ್ಲಿ, ಬಾಕಿ ಎಲ್ಲ ಪೌರಾತ್ಯದಲ್ಲಿ ಇರುವಂಥ ಉಳಿದ ಸಭೆಗಳು. ಇನ್ನೊಂದು ಅದಕ್ಕೆ ಪೂರಕವಾಗಿ ಹೇಳುವಂಥದ್ದು ಅಂತ ಹೇಳಿದ್ರೆ, ಯೇಸು ಒಂದು ನಾವು ಸಾಮಾನ್ಯವಾಗಿ ಏನು ಹೇಳ್ತೇವೆ, ಭಾರತದಲ್ಲಿ ಕೂಡ ಆ ಪರಿಕಲ್ಪನೆ, ಅವನು ಪಾಶ್ಚಿಮಾತ್ಯ ಅಂತ. ಯೇಸು ಪಾಶ್ಚಿಮಾತ್ಯನಲ್ಲ, ಯೇಸು ಏಷ್ಯಾದವ. ಯೇಸು ಏಷ್ಯಾದಲ್ಲಿ ಹುಟ್ಟಿದ್ದು. ಅವನ ಪರಿಕಲ್ಪನೆ ಏಷ್ಯಾದವ ಎಂಬುದಾಗಿರುವಂಥದ್ದು. ಅದು ಬೇರೆ ಪ್ರಸ್ತಾಪ. ಹೇಗೂ ಪಾಶ್ಚಿಮಾತ್ಯ ಸಭೆಗಳು ಮತ್ತು ಪೌರಾತ್ಯ ಸಭೆಗಳು ಎಂಬುದಾಗಿ ಆದಿ ಸಭೆಯಲ್ಲಿ ಇತ್ತು. ಪಾಶ್ಚಿಮಾತ್ಯ ಸಭೆ ಅದು ಹೆಚ್ಚು ಪ್ರಬಲಗೊಂಡಿತ್ತು, ಯಾಕಂದ್ರೆ ರಾಜಕೀಯವಾಗಿ ಅದು ಹೆಚ್ಚು ಪ್ರಬಲಗೊಂಡಿತ್ತು. ಅದರ ಹೊತ್ತಿಗೆ ಧರ್ಮ ಕೂಡ ಪ್ರಬಲ ಆಯಿತು. ಆದರೆ 16ನೇ ಶತಮಾನದಲ್ಲಿ ಈ ಕಥೋಲಿಕ ಸಭೆಯಲ್ಲಿ ಧರ್ಮ ಸುಧಾರಣೆ ಆಯಿತು. ಆಗ ಪ್ರೊಟೆಸ್ಟೆಂಟ್ ಪಂಗಡಗಳು ಹುಟ್ಟಿಕೊಂಡರು. ಹಾಗಾಗಿ ಈಗ 3 ಮುಖ್ಯ ಪಂಥಗಳು ಅಂತ ಹೇಳ್ಬೋದು. ಒಂದು ಆರ್ಥೋಡಾಕ್ಸ್ ಸೇರಿದು, ಇನ್ನೊಂದು ರೋಮನ್ ಕಥೋಲಿಕ ಸಭೆಗಳು, ಅದು ರೋಮಿಗೆ ಸಂಬಂಧಪಟ್ಟಂತಹದ್ದು, ಮತ್ತು ಉಳಿದವುಗಳು ಪ್ರೊಟೆಸ್ಟೆಂಟ್ ಸಭೆ. ಅಲ್ಲಿ ಅವು ಹೆಚ್ಚು ಸ್ಥಳೀಯವಾದ ಅಂತ ಹೇಳಿದ್ರೆ ಒಂದು ಹೆಡ್ ಇಲ್ಲ ಅದಕ್ಕೆ. ಅವುಗಳು ಆಯಾ ದೇಶಕ್ಕೆ, ಆಯಾ ಸಂಪ್ರದಾಯಕ್ಕೆ ಬದ್ಧವಾಗಿ ಇರುವಂಥವು. ಈಗ ನಾವು ಭಾರತೀಯ ಸಂದರ್ಭದಲ್ಲಿ ನೋಡೋದಾದರೆ ಕೂಡ ಭಾರತದಲ್ಲಿ ಕೂಡ ಇದೇ ರೀತಿಯ ಪಂಥಗಳು ಇದ್ದಾವೆ ಅಥವಾ ಇದಕ್ಕಿಂತ ಜಾಸ್ತಿ ಇದೆಯಾ ಅಥವಾ ಯಾವ ರೀತಿ ಇದೆ? ಹೌದು, ಜಗತ್ತಿನಲ್ಲಿ ಯಾವ ಚಿತ್ರಣದ ಅದೇ ಅವೆಲ್ಲವೂ ಭಾರತದಲ್ಲಿ ಕೂಡ ಇದೆ. ಈಗ ನೀವು ಭಾರತದ ಪ್ರಶ್ನೆ ಕೇಳಿದ್ರಿಂದ ಸಾಮಾನ್ಯವಾಗಿ ನಮ್ಮ ಅಭಿಪ್ರಾಯ ಏನಂದ್ರೆ, ಭಾರತಕ್ಕೆ ಕ್ರೈಸ್ತತ್ವ ಬಂದಂತಹದ್ದು ಪಾಶ್ಚಿಮಾತ್ಯ ಅಂತ ಎಂಬುದಾಗಿ. ಅದು ಕೂಡ ಸರಿಯಲ್ಲ. ಐಹಿತ್ಯದ ಪ್ರಕಾರ ಯೇಸುವಿನ 12 ಶಿಷ್ಯರಲ್ಲಿ ಒಬ್ಬನಾದ ಥೋಮಸ್ ಆತನು ಭಾರತಕ್ಕೆ ಬಂದು ಇಲ್ಲಿ ಸುವಾರ್ತೆಯನ್ನು ಸಾರಿದ್ದಾನೆ. ಅದಕ್ಕೆ ನಮಗೆ ಚಾರಿತ್ರಿಕ ಎವಿಡೆನ್ಸ್ ಇಲ್ಲದಿದ್ರೂ 2ನೇ ಶತಮಾನದ ಆರಂಭದಿಂದಲೇ ಕೇರಳ ಮತ್ತು ತಮಿಳುನಾಡಿನಲ್ಲಿ ತೋಮನ ಸಂಪ್ರದಾಯಕ್ಕೆ ಸೇರಿದ ಸಭೆಗಳು ಇದ್ದವು ಎಂಬುದಕ್ಕೆ ಚಾರಿತ್ರಿಕ ಪುರಾವೆಗಳು ಇವೆ. ಮತ್ತು ಸಂಪ್ರದಾಯದ ಪ್ರಕಾರ ತೋಮನು ತಮಿಳುನಾಡು ಚೆನ್ನೈಯಲ್ಲಿ ಇರೋದು, ಅಲ್ಲಿ ಮೌಂಟ್ ಇದೆಲ್ಲ, ಸೈಂಟ್ ಮೌಂಟ್, ಥಾಮಸ್ ಮೌಂಟ್, ಅದು ಆತನ ಸಮಾಧಿ ಸ್ಥಳ ಎಂಬುದಾಗಿ ಪರಿಗಣಿಸಲ್ಪಟ್ಟಿದೆ ಇರುವಂಥದ್ದು. ಆದರೆ ಆರಂಭದ 2ನೇ ಶತಮಾನದಿಂದಲೇ ಇಲ್ಲಿ ಕ್ರೈಸ್ತ ಸಭೆಗಳಿರುವುದಕ್ಕೆ ನಮಗೆ ಉಲ್ಲೇಖಗಳು ಇವೆ. ಮತ್ತು ಅವು ಎಲ್ಲವೂ ಪೌರಾತ್ಯ ಸಂಪ್ರದಾಯಕ್ಕೆ ಸೇರಿದ್ದು. ಸಿರಿಯನ್ ಕ್ರಿಶ್ಚಿಯನ್ಸ್ ಇದಾರಲ್ಲ, ಅವರೆಲ್ಲ ಆ ಸಂಪ್ರದಾಯಕ್ಕೆ ಸೇರಿದವರು. ಆಮೇಲೆ ಕಥೋಲಿಕರು ಮುಖ್ಯವಾಗಿ ಬಂದದ್ದು 16ನೇ ಶತಮಾನದಲ್ಲಿ. ಪ್ರೊಟೆಸ್ಟೆಂಟ್ ಪಂಥದವರು ಹೆಚ್ಚಾಗಿ ಬಂದದ್ದು 18ನೇ ಶತಮಾನದ ನಂತರ. ಅಂದರೆ ಭಾರತೀಯ ಸಂದರ್ಭದಲ್ಲಿ ಅತ್ಯಂತ ಮೂಲ ಅಂತ ಹೇಳಿದ್ರೆ ನೀವು ಹೇಳಿದಾಗೆ ಇದು ಸಿರಿಯನ್ ಏನು ಸಿರೋ ಮಲಬಾರ್ ಅಂತ
ಬಹುಮುಖ್ಯವಾಗಿ ಕೇರಳದಲ್ಲಿ ಎಲ್ಲ ಇರುವಂಥ ಏನೋ ಒಂದು ಧರ್ಮಸಭೆ. ಎಸ್ 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 ಓಕೆ. ನಾವು ಇನ್ನಷ್ಟು ಮಾತಾಡಲಿಕ್ಕಿದೆ. ಬಹುಮುಖ್ಯವಾಗಿ ಕ್ರೈಸ್ತರ ಅಥವಾ ಕ್ರಿಸ್ತ ಮಿಷನರಿಗಳ ಕೊಡುಗೆಯನ್ನು ಕೂಡ ಏನು ಕ್ರಿಸ್ತ ಜಯಂತಿ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಬೇಕಾಗಿದೆ. ಸೊ ನಾವೀಗ ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ ನಂತರ ಈ ವಿಚಾರವಾಗಿ ನಮ್ಮ ಮಾತುಕತೆ ಮತ್ತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಕ್ರಿಸ್ಮಸ್ ಸಂಭ್ರಮದಲ್ಲಿ ನಾವು ಶಾಂತಿಯ ಕಿರಣ ಕ್ರಿಸ್ತನಿಗೆ ನಮನ ಅನ್ನೋ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ ಕರ್ನಾಟಕ ಥಿಯಾಲಜಿಕಲ್ ಅಂದರೆ ಕರ್ನಾಟಕ ಧರ್ಮಶಾಸ್ತ್ರೀಯ ವಿಚಾರವನ್ನು ಬೋಧನೆ ಮಾಡುವಂಥ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ವಂದನೀಯ ಡಾಕ್ಟರ್ HM ವಾಟ್ಸನ್ ಅವರಿದ್ದಾರೆ. ನಾವು ಮತ್ತೆ ಮಾತುಕತೆಯನ್ನು ಮುಂದುವರಿಸುವ ಸಂದರ್ಭದಲ್ಲಿ ಇದು ಫಾದರ್ ವಾಟ್ಸನ್ ಅವರೇ, ಈಗಾಗಲೇ ನೀವು ಏನು ಕ್ರಿಸ್ತ ಪರಂಪರೆಗಳ ಅಥವಾ ಕ್ರಿಸ್ತ ಸಭೆಗಳ ಬಗ್ಗೆ ತುಂಬ ಒಂದು ವಿವರಣೆಯನ್ನು ಕೊಟ್ಟರಿ ಭಾರತದ ಸನ್ನಿವೇಶದಲ್ಲಿ ಕೂಡ. ಸೊ ನಾನು ಕೇಳುವಂಥದ್ದು ಬಹುಮುಖ್ಯವಾಗಿ ಈಗ ನೀವು 2ನೇ ಶತಮಾನದಿಂದಲೇ ಭಾರತದಲ್ಲಿ ಕ್ರಿಸ್ತ ಪರಂಪರೆ ಹುಟ್ಟಿಕೊಳ್ಳುವ ವಿಚಾರವನ್ನು ನೀವು ಗಮನಕ್ಕೆ ತಂದಿರಿ. ಆನಂತರ 16ನೇ ಶತಮಾನಕ್ಕೆ ಬರುವಾಗ ಕೆಥೋಲಿಕ್ ಅಥವಾ 18ನೇ ಶತಮಾನಕ್ಕೆ ಬರುವಾಗ ಪ್ರೊಟೆಸ್ಟೆಂಟ್ ಇವೆಲ್ಲವು. ಸೊ ಒಟ್ಟು ಭಾರತದ ಬದುಕಿನಲ್ಲಿ ಅಥವಾ ಚರಿತ್ರೆಯಲ್ಲಿ ಕ್ರೈಸ್ತರ ಬಹುಮುಖ್ಯ ಕೊಡುಗೆಗಳು ಯಾವುದೆಲ್ಲವನ್ನು ನೀವು ಉಲ್ಲೇಖಿಸಲಿಕ್ಕೆ ಬಯಸ್ತೀರಿ? ಸಾಮಾನ್ಯವಾಗಿ ನಾವು ಮಾತನಾಡುವಾಗ, ನಾವು ಈ ಕರಾವಳಿಯಲ್ಲೋ ಈ ಕರ್ನಾಟಕದಲ್ಲೋ ಈ ಕನ್ನಡ ನಾಡಿನಲ್ಲೋ ಕುಳಿತು ಮಾತನಾಡುವಾಗ ಶಿಕ್ಷಣದ ಬಗ್ಗೆ ಮಾತಾಡ್ತೇವೆ, ಆರೋಗ್ಯದ ಬಗ್ಗೆ ಮಾತಾಡ್ತೇವೆ. ಎಸ್, ನೀವು ಏನೆಲ್ಲ ವಿಶ್ಲೇಷಣೆ ಮಾಡ್ತೀರಿ, ಏನೆಲ್ಲ ಹೇಳಲಿಕ್ಕೆ ಬಯಸ್ತೀರಿ? ಆ ಪ್ರಸ್ತಾಪಕ್ಕೆ ಹೋಗುವ ಮೊದಲು ಒಂದು ತಪ್ಪು ಕಲ್ಪನೆಯನ್ನು ಸ್ವಲ್ಪ ಸರಿ ಮಾಡಲಿಕ್ಕೆ ಸಹ ನಾನು ಬಯಸ್ತೇನೆ. ಏನಂತ ಹೇಳಿದ್ರೆ, ಬ್ರಿಟಿಷರಿಂದಾಗಿ ಭಾರತಕ್ಕೆ ಕ್ರೈಸ್ತ ಸಭೆಗಳು ಬಂದವು ಎಂಬುದಾಗಿ ಸಾಮಾನ್ಯವಾಗಿ ಒಂದು ಜನಾಭಿಪ್ರಾಯ ಇರುವಂತಹದ್ದು. ಆದರೆ ನಾವು ಸರಿಯಾಗಿ ನೋಡಿದರೆ 1830ರವರೆಗೆ ಎಲ್ಲೆಲ್ಲ ಈಸ್ಟ್ ಇಂಡಿಯನ್ ಕಂಪನಿಗಳು ಇದ್ದವೋ ಅಲ್ಲಿ ಮಿಷನರಿಗಳು ಬಂದು ಕೆಲಸ ಮಾಡಲಿಕ್ಕೆ ಆಸ್ಪದ ಇರಲಿಲ್ಲ. ಯಾಕಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ನಾವು ಧರ್ಮದಕ್ಕೆ ಕೈ ಹಾಕಿದ್ರೆ ನಮಗೆ ವ್ಯಾಪಾರಕ್ಕೆ ತೊಂದರೆ ಆಗ್ತದಂತ ಮಿಷನರಿಗಳನ್ನು ಅವರ ಸರಹದ್ದಿನಲ್ಲಿ ಬರಲಿಕ್ಕೆ ಬಿಡಲಿಲ್ಲ. ಆದ್ರಿಂದ ಅಷ್ಟೊತ್ತು ಮಿಷನರಿಗಳು ಬಂದಿದ್ರೆ ಅದು ಪೋರ್ಚುಗೀಸ್ ಇದ್ದಲ್ಲಿಯೋ ಅಥವಾ ಡೆನ್ಮಾರ್ಕ್ನವರಿದ್ದದ್ದು ಬೇರೆ ಕಡೆಯಲ್ಲಿದ್ದದ್ದು. ಈಸ್ಟ್ ಇಂಡಿಯಾ ಕಂಪನಿ ಇದ್ದಲ್ಲಿ ಮಿಷನರಿಗಳು ಬರಲಿಲ್ಲ. ಈಸ್ಟ್ ಇಂಡಿಯಾ ಅಂದ್ರೆ ಬ್ರಿಟಿಷರ ಕಂಪನಿ. ಇಂಗ್ಲೆಂಡಿನಲ್ಲಿ 1830ರಲ್ಲಿ ಅವರು ಕಾನ್ಸ್ಟಿಟ್ಯೂಷನ್ ಬದಲಾಯಿಸಿದ್ರು. ಆಗ ಮಿಷನರಿಗಳು ಬರಬಹುದು ಅಂತ ಮಾಡಿದ ಮೇಲೆ ಮತ್ತೆ ಬಂದಂತಹದ್ದು ಮಿಷನರಿಗಳು. ಆದ್ರಿಂದ ಅಲ್ಲಿ ಕೂಡ ಏನಂತ ಹೇಳಿದ್ರೆ, ಮಿಷನರಿಗಳು ಯಾಕೆ ಅಷ್ಟು ಲೇಟ್ ಬಂದ್ರೆ ಹೇಳಲಿಕ್ಕೆ ಒಂದು ಕಾರಣ, ಭಾರತಕ್ಕೆ ಬರಲಿಕ್ಕೆ ಇಲ್ಲಿ ಆಸ್ಪದ ಇರಲಿಲ್ಲ. ಆದ ಮೇಲೆ ಮುಖ್ಯವಾಗಿ ನಮಗೆ ನಾವು ದಕ್ಷಿಣ ಕನ್ನಡದಲ್ಲಿ ಇದ್ದದ್ರಿಂದ ಹೇಳ್ತೇನೆ, ಮಂಗಳೂರಿಗೆ ಬಂದದ್ದು ಮುಖ್ಯವಾಗಿ ಬಾಸಲ್ ಮಿಷನ್ 1834ರಲ್ಲಿ ಜರ್ಮನಿಯ ಪಕ್ಕದ ಪ್ರಾಂತ್ಯ. ಬಾಸೆಲ್ ಎಂಬುದು ಸ್ವಿಟ್ಜರ್ಲ್ಯಾಂಡಿನ ಒಂದು ಸಣ್ಣ ಪಟ್ಟಣ. ಸ್ವಿಟ್ಜರ್ಲ್ಯಾಂಡ್. ಹೌದು. ಬಂದ ಮಿಷನರಿಗಳು ಹೆಚ್ಚು ಜರ್ಮನ್ನವರು, ಯಾಕಂದ್ರೆ ಅದು ಬಾರ್ಡರ್ ಅಲ್ಲಿ ಇರೋದ್ರಿಂದ ಅಲ್ಲಿ ಹೆಚ್ಚಿನವರು ಜರ್ಮನ್ನವರು ಮಿಷನರಿಗಳು ಬಂದಂತಹದ್ದು. ಪ್ರೊಟೆಸ್ಟೆಂಟ್ ಮಿಷನರಿಗಳು ಇಲ್ಲಿಗೆ ಬಂದಿದ್ರೆ, ಪ್ರಥಮ ಪ್ರೊಟೆಸ್ಟೆಂಟ್ ಮಿಷನರಿಗಳು ಬಂದದ್ದು ತಮಿಳುನಾಡಿಗೆ, ಬಾರ್ತೊಲೊಮೆ ಜೀಗನ್ ಬಾಲ್ಗೆ ಎಂಬುದಾಗಿ. ಮತ್ತು ಉತ್ತರದಲ್ಲಿ ಕಲ್ಕತ್ತಾಕ್ಕೆ ವಿಲಿಯಂ ಕೇರಿ ಅವರು ಬಂದಿದ್ದರು. ಮತ್ತು ಹೀಗೆ ಎಲ್ಲ ಪಂಥಗಳ ಮಿಷನರಿಗಳು ಭಾರತಕ್ಕೆ ಬಂದು ಮಾಡಿದಂಥ ಸೇವೆಯ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರಿ. ನೀವು ಆಗಲೇ ಹೇಳಿದ್ರಿ ಎರಡು ಬೇಕಾ, ಒಂದು ಶಿಕ್ಷಣ ಮತ್ತು ಆರೋಗ್ಯ, ಇನ್ನೊಂದು ಆರೋಗ್ಯ ಎಂಬುದಾಗಿ. ಖಂಡಿತವಾಗಿಯೂ ಸತ್ಯ. ಮತ್ತು ಎಲ್ಲೆಲ್ಲಿ ಮಿಷನರಿಗಳು, ಯಾವುದೇ ಮಿಷನರಿ ಸಂಸ್ಥೆ ಇರ್ಬೋದು ಮಾಡಿದ್ರು, ಅವರು ಯಾವ ಸ್ಥಳಕ್ಕೆ ಹೋದರೂ ಒಂದು ಮಿಷನ್ ಶಾಲೆ ಇತ್ತು. ಅಂತ ಹೇಳಿದ್ರೆ ಶಿಕ್ಷಣ ಅವರು ಭಾರತಕ್ಕೆ ಬಂದಾಗ ಕಂಡದಂತ ಹೇಳಿದ್ರೆ ಅಜ್ಞಾನ ಜನರಲ್ಲಿ ತುಂಬಾ ಉಂಟು. ಈ ಪ್ರಾಂತ್ಯದ ಜನರಲ್ಲಿ ಓದು ಬರಹದ ಬಗ್ಗೆ ಮಾಹಿತಿಯೇ ಇಲ್ಲ. ಹಾಗಾಗಿ ನಾವು ಇವತ್ತು ಅದು ಕರಾವಳಿ ಯಾವುದೇ ಊರಲ್ಲಿ ನೋಡಿದ್ರು ಕೂಡ, ಬಹುಮುಖ್ಯ ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ಮುಲ್ಕಿ ಇರ್ಬೋದು, ಮಿಷನ್ ದಕ್ಕಲ ಶಾಲೆ ಅಂತ ಅದೊಂದು ಇದ್ದೇ ಇದೆ. ಹಳೆಯದು 150 ವರ್ಷಗಳ ಹಳೆಯ ಸ್ಕೂಲ್ಗಳು ಮಂಗಳೂರು ಪೇಟೆಯನ್ನು ಕೂಡ ಸೇರಿಕೊಂಡು ಕನ್ನಡ ಮೀಡಿಯಂ ಶಾಲೆಗಳನ್ನು ಪ್ರಾರಂಭ ಮಾಡಿ ಜನರಿಗೆ, ಸಾಮಾನ್ಯ ಜನರಿಗೆ, ಯಾರಿಗೆ ವಿದ್ಯೆಯ ಅವಕಾಶ ಇಲ್ಲವೋ ಅಂತಹ ಜನರಿಗೆ ಅವರು ವಿದ್ಯೆಯನ್ನು ಕೊಟ್ಟರು. ಮತ್ತು ಹೆಚ್ಚಿನ ಈ ಶಾಲೆಗಳಲ್ಲಿ ಕ್ರೈಸ್ತ ಬೋಧನೆಯನ್ನು ಮಾಡ್ತಿರಲಿಲ್ಲ. ನಿಜವಾಗಿ ಅಲ್ಲಿ
ಸೆಕ್ಯುಲರ್ ಎಜುಕೇಷನ್ ಕೊಟ್ಟಂಥದ್ದು. ಯಾಕಂದರೆ ಅಜ್ಞಾನ ಹೋಗಬೇಕಾದ್ರೆ ವಿದ್ಯಾಭ್ಯಾಸ ಮುಖ್ಯ ಎಂಬುದಾಗಿ ಭಾವಿಸಿದ್ರಿಂದ ಅವರು ಕೊಟ್ಟಂಥ. ಅದರ ಒಟ್ಟಿಗೆ ಅವರು ಸಾಹಿತ್ಯಕ್ಕೆ ಸೇವೆ ಮಾಡಿದ್ದು ಕೂಡ ಇದೆ. ಕನ್ನಡ ಭಾಷೆಗೆ ತೆಗೆದುಕೊಂಡ್ರೆ ಕಿಟ್ಟೆಲ್ ಅವರ ಧರ್ಮ ಸುಧಾರಣೆಗೆ ಅಥವಾ ಧರ್ಮ ಬೋಧನೆಗೆ ಅಂತ ಏನು ಮಿಷನರಿಗಳಾಗಿ ಬಂದವರು, ಅವರು ಈ ನಾಡಿನಲ್ಲಿ ಕಟ್ಟಿದ್ದು ಕನ್ನಡವನ್ನು. ಕಿಟ್ಟೆಲ್ ಅವರು ಏನು ಕನ್ನಡದ ರತ್ನಕೋಶವನ್ನು ಕಟ್ಟಿದವರು ಕಿಟ್ಟೆಲ್ ಅವರು. ಬ್ರಿಗೇಲ್ ಅವರು ಏನು ತುಳುವಿನ ವ್ಯಾಕರಣವನ್ನು ಕಟ್ಟಿದವರು ಬ್ರಿಗೇಲ್ ಅವರು. ಮೋಗ್ಲಿಂಗ್ ಅವರು ಕನ್ನಡದ ಮೊದಲ ಪತ್ರಿಕೆಯನ್ನು ಕಟ್ಟಿದವರು. ವ್ಯಾಕರಣಕ್ಕೆ, ಕನ್ನಡ ವ್ಯಾಕರಣಕ್ಕೂ ಮೋಗ್ಲಿಂಗ್ ಅವರ ಕೊಡುಗೆ ಇದೆ. ಹಾಗೆ ಮಲಯಾಳಂ ನೀವು ಭಾಷೆಗೆ ತೆಗೆದುಕೊಂಡ್ರೆ ಅಲ್ಲಿ ಗುಂಡಾರ್ಟ್ ಡಿಕ್ಷನರಿ ಈಗ ಕೂಡ ಅದು ಅಲ್ಲಿ ಇರುವಂಥದ್ದು. ಹಾಗೆ ನೀವು ತಮಿಳು ಭಾಷೆಯಲ್ಲಿ ಅಲ್ಲಿ ಕೂಡ ನೀವು ಗಮನಿಸ್ತೀರಿ. ಅಂತ ಹೇಳಿದ್ರೆ ಸ್ಥಳೀಯವಾಗಿ ನಮ್ಮ ದೇಶದ ಭಾಷೆ ಬೆಳಿಲಿಕ್ಕೆ ಕೂಡ ಮಿಷನರಿಗಳ ಕೊಡುಗೆ ಅತ್ಯಮೂಲ್ಯ ಎಂಬುದಾಗಿ ನಾನು ಭಾವಿಸ್ತೇನೆ, ಎಲ್ಲ ಭಾಷೆಗಳಲ್ಲಿ ಇರುವಂತಹ. ಜೊತೆಗೆ ಈಗ ಕೆಥೋಲಿಕ್ ಸಂಪ್ರದಾಯದ ಅಥವಾ ಕೆಥೋಲಿಕ್ ಧರ್ಮಸಭಾದ ಪ್ರಮುಖ ಏನು ಕೊಡುಗೆಗಳು ಅಂದರೆ ಅದು ಬಹುಶಃ ನಾವು ಸಾಹಿತ್ಯದಲ್ಲಿ ಅಥವಾ ಬೇರೆ ಏನು ಕನ್ನಡದ ವಿಚಾರಕ್ಕೆ ಬರುವಾಗ ಕಿಟ್ಟೆಲ್ ಅವರನ್ನು ಉಲ್ಲೇಖಿಸ್ತೇವೆ. ಅದು ಹೊರತುಪಡಿಸಿ ನಾನು ಕೆಥೋಲಿಕ್ ಪಂಥೀಯದ ಅಥವಾ ಧರ್ಮಸಭೆಯ ಪ್ರಮುಖ ಕೊಡುಗೆಗಳನ್ನು ಯಾವ ರೀತಿ ನೀವು ಹೇಳಲಿಕ್ಕೆ ಬಯಸ್ತೀರಿ ಭಾರತ ಸನ್ನಿವೇಶದಲ್ಲಿ? ನನಗೆ ಅದರಲ್ಲಿ ಹೆಚ್ಚಿನ ವಿಷಯ ಇಲ್ಲ, ಆದರೆ ನಾವು ಕಂಡುಕೊಳ್ಳೋದು ಅಂತ ಹೇಳಿದ್ರೆ ವಿದ್ಯೆ ಮತ್ತು ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಕೂಡ ಇವತ್ತು ಕೂಡ ನಮ್ಗಿಂತ ಮುಂದೆ ಇದ್ದಾರೆ ಅವರು. ನಾವು ಮಂಗಳೂರನ್ನೇ ಉಲ್ಲೇಖ ಮಾಡೋದಿದ್ದರೆ ಏನು ನಮ್ಮ ಸ್ಥಳೀಯ ಫಾದರ್ ಮುಲ್ಲರ್ಸ್ ಹಾಸ್ಪಿಟಲ್, ಸೆಂಟ್ ಅಲೋಸಿಯಸ್ ಕಾಲೇಜ್ 400 ವರ್ಷಗಳ ಏನು ಇಂದಿನ ಏನು ಲೋಯಲಾ ಸಂಸ್ಥೆಯವರು ಚೆನ್ನೈ ಮೂಲದಿಂದ ಆರಂಭಿಸಿದವರು. ಫಾದರ್ ಮುಲ್ಲರ್ಸ್ ಹಾಸ್ಪಿಟಲ್ 100 ವರ್ಷಗಳ ಹಳೆಯ ಸಂಸ್ಥೆ. ಸೊ ಇದರ ಜೊತೆಗೆ ಏನು ಇವತ್ತಿನ ಸಂದರ್ಭದಲ್ಲಿ, ಈ ಕ್ಷಣದ ಅಥವಾ ಈ ಇವತ್ತಿನ ಸಂದರ್ಭದಲ್ಲಿ ಕ್ರೈಸ್ತರು ಏನು ಈ ನಾಡಿನಲ್ಲಿ ಅಥವಾ ಭಾರತದಲ್ಲಿ ಕೂಡ ಒಬ್ಬರು ತುಂಬ ಶಾಂತಿಪ್ರಿಯ ಜನರಾಗಿ ಅವರು ಗುರುತಿಸ್ಕೊಳ್ತಾರೆ. ಜೊತೆಗೆ ಅವರ ಸೇವೆ, ಅವರು ಕೊಡುವಂಥ ವಿದ್ಯಾದಾನ ಇರ್ಬೋದು ಅಥವಾ ಅವರು ಕೊಡುವಂಥ ಏನು ಆರೋಗ್ಯ ಕ್ಷೇತ್ರದ ಕೊಡುಗೆಗಳೆಲ್ಲ ಇರ್ಬೋದು, ತುಂಬ ಶಾಂತ ರೀತಿಯಲ್ಲಿ ಎಲ್ಲೂ ದೊಡ್ಡ ಮಟ್ಟದ ಏನು ಇವತ್ತಿನ ಕಾಲಕ್ಕೆ ನಮ್ಮಲ್ಲಿ ಮಾಧ್ಯಮಗಳು ತುಂಬ ಏನು ಭಿನ್ನ ಭಿನ್ನ ಸ್ವರೂಪದ ಆಯಾಮಗಳ ಮಾಧ್ಯಮಗಳೆಲ್ಲ ಇರಬಹುದು. ಆದರೆ ಒಟ್ಟು ನಾವು ಗಮನಿಸಿಕೊಂಡು ಬಂದಾಗ ಈ ಆಧುನಿಕ ಕಾಲದಲ್ಲಿ ಕೂಡ ಅತ್ಯಂತ ಮೌನವಾದ ರೀತಿಯಲ್ಲಿ ಒಂದು ಸೇವೆಯನ್ನು ಕೊಡುವಂಥ ಒಂದು ಪದ್ಧತಿ ಯಾಕೆ ಅಂತದ್ದು ಅದು ನಮ್ಮ ಮೂಲಕ್ಕೆ ಹೋಗ್ತದೆ. ಅದು ಯೇಸುವಿನ ಬೋಧನೆ, ಅದೇ ಯೇಸುವಿನ ಕರೆಯು ಕೂಡ ಅದೇ. ನಮಗೆ ನಾವು ಏನು ಮಾಡಬೇಕಂತ ಯೇಸು ಕರೆ ಕೊಟ್ಟಂಥದ್ದು ಅದೇ. ನಾವು ಸಮಾಜದಲ್ಲಿ ಅವಕಾಶಹೀನರಿಗೆ ಅವಕಾಶ ಕೊಡುವಂಥ ಕೆಲಸವನ್ನು ಯೇಸು ಮಾಡಿದ್ದು, ಅದೇ ಕೆಲಸವನ್ನು ಮಾಡಬೇಕಂತ ನಮಗೆ ಆತನು ಕರೆ ಕೊಟ್ಟಿದ್ದಾನೆ. ಅದನ್ನು ನಾವು ಕ್ರೈಸ್ತ ಸಭೆಗಳು ಮಾಡ್ತಾ ಇವೆ, ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇವೆ ಎಂಬುದಾಗಿ ನಾನು ಭಾವಿಸ್ತೇನೆ. ಆದ್ದರಿಂದ ಯೇಸು ಹೇಳಿದಂಥ ಒಂದು ಮಾತು ಏನಂದರೆ, ಕತ್ತಿ ಹಿಡಿದವನು ಕತ್ತಿಯಿಂದಲೇ ಸಾಯುವನು. ಕತ್ತಿ ಹಿಡಿದವನು ಕತ್ತಿಯಿಂದಲೇ. ಮತ್ತು ಯುದ್ಧಗಳು ಇವೆಲ್ಲವೂ ಶಾಂತಿಯನ್ನು ತರುವುದಿಲ್ಲ. ಶಾಂತಿಗಾಗಿ ಯುದ್ಧ ಎಂಬ ಪರಿಕಲ್ಪನೆ ಮೊದಲಿತ್ತು, ಆದರೆ ಯುದ್ಧವನ್ನೇ ತರ್ತದೆ ಹೊರತು ಶಾಂತಿಯನ್ನು ತರುವುದಿಲ್ಲ. ಯುದ್ಧ ವೈರುತ್ಯವನ್ನು, ಅದು ಪರಸ್ಪರ ಏನು ದ್ವೇಷವನ್ನು ಹುಟ್ಟಿಸಿದೇವಿನ. ಹೌದು, ಗಾಂಧಿ ಕೂಡ ಅದನ್ನೇ ಹೇಳೋದಲ್ವಾ? ಗಾಂಧಿ ನನ್ನ ಮಟ್ಟಿಗೆ ಅವರೊಬ್ಬ ಯೇಸುವಿನ ಶ್ರೇಷ್ಠ ಶಿಷ್ಯ ಅಂತ ಭಾವಿಸ್ತೇನೆ. ಯಾಕಂದರೆ ಯೇಸುವಿನ ಬೋಧನೆ ಮತ್ತು ಜೀವನವನ್ನು ಅವರು ಅನುಸರಣೆ ಮಾಡಿದ್ದಾರೆ. ಪ್ರಭಾವ ಇತ್ತು ಗಾಂಧಿಯವರ ಮೇಲೆ, ಯೇಸುವಿನ ಪ್ರಭಾವ, ಮುಖ್ಯವಾಗಿ ಪರ್ವತ ಪ್ರಸಂಗ ಇತ್ತು. ಹಾಗೆ ಅನೇಕ ಜನರ ಮೇಲೆ ಯೇಸುವಿನ ಸಂದೇಶ. ಭಾರತದಲ್ಲಿ ಆಧುನಿಕ ಭಾರತ ಧ್ರುವ ತಾರೆ ಅಂತ ಕರೆಸಿದಂಥ ರಾಜಾರಾಮ್ ಮೋಹನ್ ರಾಯ್, ಸಮಾಜ ಸುಧಾರಕರು, ಇಂಡಿಯನ್ ರೆನೆಸಾನ್ಸ್ ಪ್ರಾರಂಭಕ್ಕೆ ಅವರು ಮುಖ್ಯ ಅಂತಾಗಿ ಹೇಳಿದೆ. ಅವರ ಮೇಲೆ ಕೂಡ ಯೇಸುವಿನ ಸಂದೇಶ ಅದು ಪ್ರಭಾವ ಬೀರುತ್ತೆ ಎಂಬುದಾಗಿ ನಾವು ಅವರ ಜೀವನವನ್ನು ನೋಡಿದ ಕಲಿತೇವೆ. ಆದ್ದರಿಂದ ಇವೆಲ್ಲವನ್ನು ನೋಡಿದರೆ ಶಾಂತಿಯೇ ನಮಗೆ ಸಾಧನ. ನಾವು ಒಟ್ಟಿಗೆ ಜೀವನ ಮಾಡಲಿಕ್ಕೆ ಶಾಂತಿ ಇಲ್ಲದೆ ಬೇರೆ ನಮಗೆ ಸಾಧನ ಇಲ್ಲ. ಇವತ್ತಿನ ಎಲ್ಲ ನಮ್ಮ ಸಂದಿಗ್ಧ ಸಂದರ್ಭಗಳು, ಜಗತ್ತು ಎದುರಿಸ್ತಿರುವಂಥ ಸಂದಿಗ್ಧತೆ ಒಂದು, ಜೊತೆಗೆ ಏನು ಪದೇ ಪದೇ ಮೂಡ್ತಾ ಇರುವಂಥದ್ದು ಯುದ್ಧದ ಕಾರ್ಮೋಡಗಳು, ಛಾಯೆಗಳು ಇದಾವೆಲ್ಲ, ಇವೆಲ್ಲವನ್ನು ತಕ್ಕ ಮಟ್ಟಿಗೆ ಹದ್ದಬಸ್ತಿನಲ್ಲಿ ಇಡಲಿಕ್ಕೆ
ಈ ಒಂದು ಏನು ಜೀಸಸ್ನ ಪ್ರಭಾವಗಳು ಸಹಕಾರಿಯಾಗುತ್ತಾ ಅಂತ ನಾವು ಇನ್ನೂ ಕೂಡ ನಂಬಿಕೊಳ್ಬೋದಾ? ಖಂಡಿತವಾಗಿ. ಯಾವಾಗ ನಾವು ನಮ್ಮ ಪರಿಕಲ್ಪನೆಯನ್ನು ಬದಲಾಯಿಸ್ತೇವೆ, ಅಂದರೆ ಶಕ್ತಿ ಅಂದರೆ ಏನು, ನಾವು ಯಾವಾಗಲೂ ಇನ್ನೊಬ್ಬನನ್ನು ದಮಿಸುವುದೇ ಶಕ್ತಿ ಅಂತ ಭಾವಿಸಿದರೆ ಆಗ ಅದಕ್ಕೆ ಉತ್ತರ ಇಲ್ಲ. ಆದರೆ ಇನ್ನೊಬ್ಬನನ್ನು ನಮ್ಮ ಪ್ರೀತಿಯಿಂದ ಗೆದ್ದುಕೊಂಡ್ರೆ ಅದು ಕೂಡ ಶಕ್ತಿ, ಅದು ಕೂಡ ಶಕ್ತಿ, ಅದು ದೊಡ್ಡ ಶಕ್ತಿ, ಅದುವೇ ನಿಜವಾದ ಶಕ್ತಿ, ಅದೇ ನಿಜವಾದ ಶಕ್ತಿ. ಅದನ್ನು ಪ್ರಭಾವಿಸಿ. ಹೌದು, ಯೇಸು ಮಾಡಿದ ಅದೇ ನೋಡಿ. ಅವನು ಮರಣದಿಂದ ಜಯವನ್ನು ಕೊಟ್ಟನು. ನಮ್ಮ ಭಾರತದಲ್ಲಿ ಕೂಡ ಅಂತ ಸಂಪ್ರದಾಯ ಇದೆ. ನಾನು ಸತ್ತರೂ ಪರವಾಗಿಲ್ಲ, ಅವನು ಬದುಕಲಿ. ಇವತ್ತಿನ ನೀವು ಹೇಳಿದ ಕರೆಕ್ಟ್. ಅವನು ಸತ್ತರೂ ಪರವಾಗಿಲ್ಲ, ನಾನು ಬದುಕ್ತೇನೆ ಎಂಬ ಜೀವನ ಇವತ್ತು. ಆದರೆ ಅದಲ್ಲ ಯೇಸುವಿನ ಸಂದೇಶ. ನಾನು ಸತ್ತರೂ ಪರವಾಗಿಲ್ಲ, ಇತರರು ಬದುಕಲಿ. ಅಂಥ ಸ್ಥಿತಿ ಬಂದಾಗ ಮಾತ್ರ ಜಗತ್ತು ಉಳಿತದೆ, ಬೆಳೀತದೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು. ವೀಕ್ಷಕರೇ, ಕ್ರಿಸ್ಮಸ್ ಸಂದರ್ಭದಲ್ಲಿ ಈ ಒಂದು ಮಾತುಕತೆ ಏನು, ಶಾಂತಿಯ ಕಿರಣ ಕ್ರಿಸ್ತನಿಗೆ ನಮನ, ಇಡೀ ಜಗತ್ತನ್ನು ಕ್ರಿಸ್ತರು ಅಂದರೆ ಜೀಸಸ್ ಪ್ರಭಾವಿಸಿದ ವಿಚಾರವನ್ನು ನಾವಿಲ್ಲಿ ಮಾತನಾಡಿದ್ದೇವೆ. ಕ್ರಿಸ್ತರ ಸಂದೇಶ ಅದು ಜಗತ್ತನ್ನು ಪರಿಭಾವಿಸಿದ ವಿಚಾರವನ್ನು, ಜೊತೆಗೆ ಭಾರತೀಯ ಪರಂಪರೆಯೊಳಗಡೆ ಕ್ರೈಸ್ತ ಧರ್ಮ ಭಾರತದಲ್ಲಿ ಪ್ರಭಾವಿಸಿದ ವಿಚಾರವನ್ನು, ಜೊತೆಗೆ ಕ್ರಿಸ್ತನ ಸಂದೇಶಗಳು ಭಾರತದ ನಮ್ಮ ಸಮಾಜ ಸುಧಾರಕರನ್ನು ಅವರಿಗೆ, ಅದು ಗಾಂಧಿ ಇರ್ಬೋದು, ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ಈ ರೀತಿಯಾಗಿ ಎಲ್ಲ ಸಮಾಜ ಸುಧಾರಕರಿಗೆ ಯಾವ ರೀತಿ ಪ್ರಭಾವಿಸಿತು ಅನ್ನೋದನ್ನು ಕೂಡ ನಾವಿಲ್ಲಿ ಮಾತನಾಡಿದೆವು. ಜೊತೆಗೆ ಆ ಕಾಲದ ಜೀಸಸ್ನ ಸಂದೇಶಗಳು ಈ ಕಾಲದಲ್ಲಿ, ಈ ಕ್ಷಣದಲ್ಲೂ ಕೂಡ ಜಗತ್ತಿಗೆ ಒಂದು ಧೈರ್ಯದ ಒಂದು ಸ್ಥೈರ್ಯದ, ಜೊತೆಗೆ ಜಗತ್ತಿನಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವ ಒಂದು ಅಸ್ತ್ರವಾಗಿ ಇವತ್ತಿಗೆ ಕೂಡ ಉಳಿದಿದೆ. ಅದು ಜೀಸಸ್ ಅವರ ಸಂದೇಶ. ಸೊ ಈ ಒಂದು ಮಾತುಕತೆಯನ್ನು ನಾವು ಮುಗಿಸ್ತಾ, ಈ ಒಂದು ಸಂದರ್ಭದಲ್ಲಿ ನಾನು ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಭಾಗವಹಿಸಿದಂಥ ವಂದನೀಯ ಡಾಕ್ಟರ್ ಎಚ್.ಎಂ. ವಾಟ್ಸನ್ ಅವರಿಗೆ ವಿ4 ಸ್ಟುಡಿಯೋದ ವತಿಯಿಂದ ಮತ್ತು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಿದ್ದೇನೆ ಫಾದರ್. ಧನ್ಯವಾದಗಳು. ಎಸ್, ವೀಕ್ಷಕರೇ, ಈ ಒಂದು ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.